ಹೆಚ್ಚಾಗಿ ಯುವಕರೇ ಹೃದಯಾಘಾತದಿಂದ ಮೃತಪಟ್ಟರು ಅನ್ನುವಂಥ ಸುದ್ದಿಗಳನ್ನು ನಾವು ಕೇಳ್ತಾ ಇದ್ದೇವೆ. ನಮ್ಮ ಅನಿಸಿಕೆ 100% ನಿಜ. ನಮ್ಮ ಪ್ರಾರಂಭದ ಸೇವೆಯಲ್ಲಿ 60 ವರ್ಷ ನಂತರ ಪೇಷಂಟ್ ಜಾಸ್ತಿ ನೋಡ್ತಾ ಇದ್ವಿ. ಈಗ 20-25 ವರ್ಷದಿಂದ ಇಂತಹ ಕಾಯಿಲೆಗಳು ಜಾಸ್ತಿ ಪ್ರಮಾಣದಲ್ಲಿ ನೋಡ್ತಾ ಇದ್ದೇವೆ. ಜೀವನ ಶೈಲಿ ಈ ಆಧುನಿಕ ಜಗತ್ತಿನಲ್ಲಿ ಬಹಳಷ್ಟು ಚೇಂಜ್ ಆಗಿದೆ. ಹೆಚ್ಚಿನ ಈ ಪ್ರಮಾಣದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಇಂತಹ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲಿ ಸಿಂಪ್ಟಮ್ಸ್ ಇರೋದಿಲ್ಲ. ದುಶ್ಚಟಗಳು ನೀವು ಕೇಳ್ತೀರಿ, ಈಗ ಒಂದು ಆಲ್ಕೋಹಾಲ್ ನ ಒಂದು ಚಟ ದಿನ ದಿನ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗೋದಿಲ್ಲ. ಈ ಆಲ್ಕೋಹಾಲ್ ಸಂಬಂಧ ಇರುವಂತದ್ದು ಎಲ್ಲ ಅಂಗಾಂಗಗಳಿಗೂ ಅದು ಎಫೆಕ್ಟ್ ಆಗೋ ಸಾಧ್ಯತೆ ಉಂಟು. ಬೇರೆ ಬೇರೆ ಅಡ್ವಾನ್ಸಸ್ ಆಗ್ತಾ ಇದೆ ತಂಬಾಕಿನ ಒಂದು ಪ್ರಿಪರೇಷನ್ಸ್ ಅಲ್ಲಿ. ಶ್ರೀಮಂತಿಗೆ ಜಾಸ್ತಿ ಆದಷ್ಟು ಆಹಾರ ಶೈಲಿಯಲ್ಲಿ ಕೆಟ್ಟ ಆಹಾರವೇ ಬರ್ತದೆ. ಹೆಸರು ಗೊತ್ತಿಲ್ಲದೆ ಇರುವಷ್ಟು ತಿಂಡಿಗಳು ಡೈನಿಂಗ್ ಟೇಬಲ್ ಸುತ್ತಾ ಇರ್ತದೆ. 20 ವರ್ಷದಲ್ಲೇ ನಿಮ್ಮ ತಪಾಸಣೆ ಆಗ್ಬೇಕು. ತಪಾಸಣೆ ಸ್ಟಾರ್ಟ್ ಆಗುವಂಥದ್ದು 50 ವರ್ಷದಲ್ಲ. ನಿಮ್ಮ ಹುಟ್ಟು ಗುಣ ಏನಿದೆ, ನಿಮ್ಮ ಜೆನೆಟಿಕ್ ಇನ್ಹೆರಿಟೆನ್ಸ್ ಏನಿದೆ, ಅದು ನಿಮ್ಮ ಕಾಯಿಲೆಯನ್ನ ಬೇಗ ತರ್ತದೆ. ಜಾಸ್ತಿ ಬಾಯಾರಿಕೆ ಆಗುವಂಥದ್ದು, ಜಾಸ್ತಿ ಹಸಿವೆ ಆಗುವಂಥದ್ದು, ಜಾಸ್ತಿ ಆಯಾಸ ಆಗುವಂಥದ್ದು, ಇದೆಲ್ಲ ಶ್ರೀಮಂತರದ ಲಕ್ಷಣ. ಇದನ್ನ ಸೀರಿಯಸ್ ಆಗಿ ತಗೊಂಡು ಚಿಕಿತ್ಸೆ ಬೇಗ ತಗೊಂಡು ಮಾತ್ರ ಈ ಡಯಾಬಿಟಿಸ್ ನ ಕಾಂಪ್ಲಿಕೇಶನ್ ನಿಲ್ಲಿಸ್ಲಿಕ್ಕೆ ಆಗ್ತದೆ. ನೋವು ಇಲ್ಲದೆ ಹಾರ್ಟ್ ಅಟ್ಯಾಕ್ ಇರುವಂತಹದ್ದು 100% ಕೇಸಲ್ಲಿ ಡಯಾಬಿಟಿಸ್ ಅಲ್ಲಿ ಆಗ್ತದೆ. ಮಾತ್ರೆ ತೆಗೆದ ತಕ್ಷಣ ನಮ್ಗೆ ಇದು ಕಿಡ್ನಿ ಹಾಳಾಯ್ತು, ಮಾತ್ರೆ ತಗೊಳ್ಳೋದಿಲ್ಲ ಅನ್ನುವಂಥ ತಪ್ಪು ಭಾವನೆ ಸಾಕಷ್ಟು ಸಂಖ್ಯೆಯಲ್ಲಿದೆ. ನನ್ನ ಮದರ್ ಇನ್ ಲಾ ಇನ್ಸುಲಿನ್ ಫಾರ್ ಲಾಸ್ಟ್ 50 years. ಇದು ಏನು ಕಿಡ್ನಿಗೆ ಪೆಟ್ಟಾಗಲಿಲ್ಲ. ಈ ಕ್ಯಾನ್ಸರ್ ಅನ್ನುವಂಥದ್ದು, ಕ್ಯಾನ್ಸರ್ನ ಹಾವಳಿ ಜಾಸ್ತಿ ಆಗಿದೆ. ಮೇಲ್ಸ್ ಅಲ್ಲಿ ಈ ಶ್ವಾಸಕೋಶದ ಕ್ಯಾನ್ಸರ್ ಬರುವಂಥದ್ದು, ಬಾಯಿಯ ಕ್ಯಾನ್ಸರ್ ಬರುವಂಥದ್ದು, ಲಿವರ್ನ ಕ್ಯಾನ್ಸರ್ ಬರುವಂಥದ್ದು, ಪ್ರೋಸ್ಟೇಟ್ನ ಕ್ಯಾನ್ಸರ್. ಫಿಮೇಲ್ಸ್ ಅಲ್ಲಿ ಸಾಮಾನ್ಯವಾಗಿ ಈ ಬಾಯಿಯ ಕ್ಯಾನ್ಸರು ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಗ್ರೇಡ್ 1 ಗ್ರೇಡ್ 2 ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ 100% ಗುಣ ಮಾಡುವ ಚಾನ್ಸಸ್ ಇದೆ. ಆಹಾರ ಪದ್ಧತಿ ಇಂಪ್ರೂವ್ಮೆಂಟ್ ಆಗಬೇಕು, ದುಶ್ಚಟಗಳಿಂದ ದೂರ ಇರಬೇಕು, ಮತ್ತೆ ಫಿಸಿಕಲ್ ಎಕ್ಸರ್ಸೈಸ್ ಬೇಕು. ಈ ಹಾರ್ಟ್ ಅಟ್ಯಾಕ್ ಅನ್ನುವ ಒಂದು ಶಬ್ದ ಇರುವಂತಹದ್ದು ಲೇಟ್ ಸ್ಟೇಜ್ ಆಫ್ ಹಾರ್ಟ್ ಡಿಸೀಸ್. ಅತಿಯಾದ ಒಂದು ವ್ಯಾಯಾಮ ಅಥವಾ ಅತಿಯಾದ ಎಕ್ಸರ್ಸೈಸ್ ಕೂಡ ಈ ಒಂದು ಹೃದಯ ಸಂಬಂಧಿ ಸಮಸ್ಯೆಗಳಿಗೆ, ಹೃದಯಾಘಾತಕ್ಕೆ ಕಾರಣ ಆಗ್ಬೋದಾ? ಯುವಜನರಲ್ಲಿ ಹೆಚ್ಚಾಗಿ ಕಾಣುವಂತ ಈ ಒಂದು ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಅದಕ್ಕೂ ಈ ಕೋವಿಡ್ಗೂ ಏನಾದರೂ ಸಂಬಂಧ ಇದೆಯಾ ಡಾಕ್ಟರ್? ಸಾಧಾರಣ ಈ ಆಯುಷ್ಮಾನ್ ಭಾರತದಲ್ಲಿ ಒಂದು 500-600 ಸೀರಿಯಸ್ ಕೇಸ್ ನಾವು ನಮ್ಮ ಹಾಸ್ಪಿಟಲ್ ಅಲ್ಲೇ ಹ್ಯಾಂಡಲ್ ಮಾಡಿದ್ವಿ. ಸಿಟಿ ಸ್ಕೋರಿಂಗ್ 15 ಮೇಲೆ ಬಂದವರಿಗೆ ಸಾಮಾನ್ಯವಾಗಿ ಪರ್ಮನೆಂಟ್ ಡ್ಯಾಮೇಜ್ ಆಫ್ ದ ರೆಸ್ಪಿರೇಟರಿ ಸಿಸ್ಟಮ್, ಲಂಗ್ಸಿಗೆ ಡ್ಯಾಮೇಜ್ ಆಗ್ತಾ ಇದೆ. ಪ್ರೇಕ್ಷಕರೇ ನಮಸ್ಕಾರ. ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಇವತ್ತು ಜುಲೈ 1 ಅಂದರೆ ಭಾರತದಲ್ಲಿ ರಾಷ್ಟ್ರೀಯ ವೈದ್ಯರ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಆ ವೈದ್ಯರ ಪ್ರಾಮುಖ್ಯತೆ ಎಷ್ಟಿದೆ ಅನ್ನುವಂಥದ್ದು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಅರಿವಿದೆ. ಆರೋಗ್ಯ ಕ್ಷೇತ್ರಕ್ಕೆ ಎಷ್ಟೊಂದು ಮಹತ್ವ ಇದೆ, ಪ್ರತಿಯೊಬ್ಬರಿಗೂ ಆರೋಗ್ಯ ಎಷ್ಟು ಮುಖ್ಯ ಅನ್ನುವಂಥದ್ದು. ಸೊ ಆ ಒಂದು ನೆಲೆಯಲ್ಲಿ ವಿಶೇಷವಾಗಿ ವೈದ್ಯರಿಗೆ ಅವರ ಒಂದು ಸೇವೆಯನ್ನು ಗುರುತಿಸಿ ಒಂದು ದಿನ ಆದರೂ ಒಂದು ಗೌರವವನ್ನು ಸಲ್ಲಿಸುವಂತಹ ಒಂದು ವಿಶೇಷ ದಿನ ವೈದ್ಯರ ದಿನವಾಗಿ ಆಚರಣೆ ಮಾಡುವಂಥದ್ದು. ಸೊ ಆ ಒಂದು ವೈದ್ಯರ ದಿನದಂದು ಓರ್ವ ವಿಶೇಷ ವೈದ್ಯರ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಾಡ್ತಾ ಇರುವಂತಹ ಸಮಸ್ಯೆ ಅಥವಾ ಎಲ್ಲರೂ ಕೂಡ ಗಂಭೀರವಾಗಿ ಒಂದು ಆಲೋಚನೆ ಮಾಡ್ತಾ ಇರುವಂತಹ ವಿಚಾರ ಯಾವುದು ಅಂತ ಹೇಳಿದ್ರೆ ಅದು ಯುವ ಜನತೆಯನ್ನ ಕಾಡ್ತಾ ಇರುವಂತಹ ಹೃದಯ ಸಂಬಂಧಿ ಸಮಸ್ಯೆಗಳು. ಸಾಮಾನ್ಯವಾಗಿ ಈ ಹಿಂದೆ 45 ಮೇಲ್ಪಟ್ಟವರಿಗೆ ಹೃದ್ರೋಗ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ 45 ವರ್ಷ ಕೆಳಗಿನವರಲ್ಲೂ ಅದು ಕೂಡ ನವ ಯುವಕ ಯುವತಿಯರಲ್ಲೂ ಕೂಡ ಈ ರೀತಿ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇರುವಂಥದ್ದು ಎಲ್ಲರನ್ನು ಕೂಡ ಗಂಭೀರವಾಗಿ ಚಿಂತೆಗೆ ಈಡಾಗುವ ಹಾಗೆ ಮಾಡಿದೆ. ಹಾಗಿದ್ದಾಗ ಈ ಒಂದು ಯುವಜನರಲ್ಲಿ ಕಾಡ್ತಾ ಇರುವಂತಹ ಈ ಒಂದು ಸಮಸ್ಯೆಗಳಿಗೆ ಕಾರಣ ಏನು ಬದಲಾವಣೆ ಮಾಡಿಕೊಂಡ್ರೆ ಇದರಿಂದ ಪಾರಾಗಬಹುದು ಅಥವಾ ಇರುವಂತಹ ಸುಲಭದ ಉಪಾಯಗಳೇನು ಎಲ್ಲವನ್ನು ಕೂಡ ಮಾತನಾಡೋಣ. ಸೊ ಈ ಒಂದು ವಿಚಾರಗಳ ಬಗ್ಗೆ ನಮಗೆ ವಿಶೇಷವಾಗಿ ಮಾಹಿತಿಯನ್ನ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಇರುವಂತಹವರು ಸರಿಸುಮಾರು 40 ವರ್ಷಗಳಿಂದ ಹೃದ್ರೋಗ ತಜ್ಞರಾಗಿ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇರುವಂತಹವರು, ಪುತ್ತೂರಿನ ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆಯ ಆಡಳಿತ ನಿರ್ದೇಶಕರು ಆಗಿರುವಂತಹ, ಜೊತೆಗೆ ಬಹುಮುಖ ಪ್ರತಿಭೆಯಾಗಿರುವಂತಹ ಡಾಕ್ಟರ್ ಶ್ರೀಪತಿ ರಾವ್ ಅವರು. ಸೊ ಅವರಿಂದ ಒಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೆಯದಾಗಿ ವಿಶ್ವ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಓಕೆ, ಈಗ ಮುಖ್ಯವಾಗಿ ಡಾಕ್ಟರ್ ನಾವು ಗಮನಿಸ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ಯುವ ಜನರು ಸ್ವಲ್ಪ ಹೃದ್ರೋಗ ಸಂಬಂಧಿ ಸಮಸ್ಯೆಗಳಿಗೆ ಹೆಚ್ಚಾಗಿ ತುತ್ತಾಗ್ತಾ ಇದ್ದಾರೆ. ಹೆಚ್ಚಾಗಿ ಯುವಕರೇ ಹೃದಯಾಘಾತದಿಂದ ಮೃತಪಟ್ಟರು ಅನ್ನುವಂಥ ಸುದ್ದಿಗಳನ್ನು ನಾವು ಕೇಳ್ತಾ ಇದ್ದೇವೆ ಬಹಳಷ್ಟು ಹೆಚ್ಚಾಗಿ. ಸೊ ಇದಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಈಗ ಇದು ನಮ್ಮ ಅನಿಸಿಕೆ 100% ನಿಜ. ಓಕೆ, ಯಾಕಂದರೆ ನಾವು ಕಳೆದ 40 ವರ್ಷಗಳ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನೋಡ್ತಾ ಇದ್ದೇವೆ. ನಾವು ಪ್ರಾರಂಭದಲ್ಲಿ ನಮ್ಮ ಸೇವೆ ಪ್ರಾರಂಭ ಮಾಡಿದಾಗ ಈ ಕಮ್ಯುನಿಕೇಬಲ್ ಡಿಸೀಸು
ಮುಖ್ಯವಾಗಿ ಸಾಂಕ್ರಾಮಿಕ ರೋಗಗಳು, ಮಲೇರಿಯಾ, ಇನ್ಫೆಕ್ಷನ್, ನ್ಯೂಮೋನಿಯಾ, ಬಹಳ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೇವೆ. ನಮ್ಮ ಎಲ್ಲ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟಲ್ಲಿ ಮೆಜಾರಿಟಿ ಆಫ್ ದ ಕೇಸಸ್ ಈ ಒಂದು ಸಾಂಕ್ರಾಮಿಕ ರೋಗಗಳಾಗಿತ್ತು ಮತ್ತು ಕಮ್ಯುನಿಕೇಬಲ್ ಡಿಸೀಸ್ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ನೋಡ್ತಾ ಇದ್ದೇವೆ, ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಒಂದು ಬೇರೆ ಸಪರೇಟ್ ಕ್ಯಾಟಗರಿ ಆಗ್ತಾ ಇದೆ. ಅದರ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿ ಜಾಸ್ತಿಯಾಗಿ ಕಾಣ್ತಾ ಇದೆ. ಮುಖ್ಯವಾಗಿ ಸಣ್ಣ ಪ್ರಾಯದಲ್ಲಿ ಬರುತ್ತೆ. ನಾವು ನಮ್ಮ ಪ್ರಾರಂಭದ ಸೇವೆಯಲ್ಲಿ ಏನು 60 ವರ್ಷ ನಂತರ ಪೇಷಂಟ್ಗಳು ಜಾಸ್ತಿ ನೋಡ್ತಾ ಇದ್ವಿ. ಈಗ 20 ರಿಂದ 25 ವರ್ಷದಿಂದ ಇಂಥ ಕಾಯಿಲೆಗಳು ಜಾಸ್ತಿ ಆಗ್ತಾ ಬರುವ ಸಂದರ್ಭಗಳು ಜಾಸ್ತಿ ಪ್ರಮಾಣದಲ್ಲಿ ನೋಡ್ತಾ ಇದ್ದೇವೆ. ಏನಿದು ನಾನ್ ಕಮ್ಯುನಿಕೇಬಲ್ ಬೇಸ್ ಅಂದರೆ ಈ ಲೈಫ್ ಸ್ಟೈಲ್ ಡಿಸೀಸ್. ನಾವು ಮುಖ್ಯವಾಗಿ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಏನಂದರೆ ನಮ್ಮ ಈ ಜೀವನ ಶೈಲಿ ಈ ಆಧುನಿಕ ಜಗತ್ತಿನಲ್ಲಿ ಬಹಳಷ್ಟು ಚೇಂಜ್ ಆಗಿದೆ. ಹೌದು, ಅದು ಜೀವನ ಶೈಲಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿರ್ಬೋದು. ಅದು ಅವರ ಕೆಲಸ ಕಾರ್ಯಗಳಲ್ಲಿರ್ಬೋದು, ಅದು ಆಧುನಿಕತೆಯ ಅವರ ಒಂದು ಮೆಕ್ಯಾನಿಕಲ್ ಅಡ್ವಾನ್ಸ್ ಇರ್ಬೋದು, ಅವರ ಒಂದು ಸಂಪತ್ತಿನ ಒಂದು ಪ್ರಭಾವ ಇರಬಹುದು, ಮತ್ತು ದುಶ್ಚಟಗಳಿರ್ಬೋದು. ಸೊ ಇದೆಲ್ಲ ಅವರ ಜೀವನ ಶೈಲಿ, ಅವರ ಕಾಯಿಲೆಗಳ ಮೇಲೆ ಪರಿಣಾಮ ಬೀಳ್ತಾ ಇದೆ. ಇದರಿಂದಾಗಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ. ಸೊ ನಾನು ಮುಖ್ಯವಾಗಿ ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಈ ಒಂದು ಕಾಯಿಲೆಗಳನ್ನು ತಡೆಗಟ್ಟುವ ಕೆಲಸ ಮತ್ತು ಆದಷ್ಟು ಬೇಗ ಗುರುತು ಹಚ್ಚಿಸುವ ಕೆಲಸ ಮಾಡಿದರೆ ಮಾತ್ರ ಇದನ್ನ ನಮ್ಮ ಈ ಕಾಯಿಲೆಗಳ ತೀವ್ರತೆಯನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಮತ್ತು ಹತೋಟಿಯಲ್ಲಿ ಇಟ್ಕೊಳ್ಬೋದು. ಮುಂದಿನ ದಿನಗಳಲ್ಲಿ ಈ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಸಂಬಂಧಪಟ್ಟ ಏನು ಎಕ್ಸ್ಪೆಂಡಿಚರ್ ಇದೆ ಅದನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ. ಇಲ್ಲಾಂದರೆ ಈ ಕಾಯಿಲೆಗಳು ಜಾಸ್ತಿ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ಹೊರತು ನಮ್ಮ ದೇಶದ ಸಂಪತ್ತು ಹೆಚ್ಚಿನ ಪ್ರಮಾಣದಲ್ಲಿ ಇಂಥ ಕಾಯಿಲೆಗಳನ್ನು ತಡೆಗಟ್ಟುವಲ್ಲೇ ವ್ಯರ್ಥವಾಗ್ತದೆ ಅನ್ನುವಂಥದ್ದು ನಾವು ಎಲ್ಲ ಸಾರ್ವಜನಿಕರು ತಿಳಿದುಕೊಳ್ಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ನಮ್ಮ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಬಗ್ಗೆ ಒಂದು 2-3 ತುಣುಕುಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ. ಸೊ ಇದು ಇಂಪಾರ್ಟೆಂಟ್ ಏನಂದ್ರೆ, ನಾವು ಆದಷ್ಟು ಬೇಗ ಪ್ರಾರಂಭ ಹಂತದಲ್ಲಿ ಇಂಥ ಕಾಯಿಲೆಗಳನ್ನ ಗುರುತು ಹಚ್ಚಿಸುವ ಕೆಲಸ ಆಗಬೇಕು. ಇದನ್ನ ನಾವು ಮೆಡಿಕಲ್ ಭಾಷೆಯಲ್ಲಿ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಸೊ ಏನಿದು ಸ್ಕ್ರೀನಿಂಗ್ ಅಂದ್ರೆ, ನೀವು ಎಲ್ಲಿ ಕೇಳಿರ್ತೀರಿ, ತಪಾಸಣಾ ಶಿಬಿರ ಮಾಡ್ತಾರೆ, ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತೇವೆ, ದೊಡ್ಡ ಕ್ಯಾಂಪ್ ಮಾಡ್ತೇವೆ, ಮೆಡಿಕಲ್ ಕಾಲೇಜ್ ಅವ್ರು ಬಂದು ಮಾಡ್ತಾರೆ, ಮೆಷಿನ್ ತಂದು ಪರೀಕ್ಷೆ ಮಾಡ್ತಾರೆ. ಸೊ ಅವರು ಕಾಯಿಲೆ ಇಲ್ಲದವರು ಅದನ್ನ ಅಟೆಂಡ್ ಆಗ್ತಾರೆ. ಸೊ ಇಂಥವರಲ್ಲಿ ಈ ತಪಾಸಣೆ ಮಾಡಿದ ತಕ್ಷಣ ಇಂಥ ಕಾಯಿಲೆಗಳು ಗುರುತು ಆಗ್ಲಿಕ್ಕೆ ಅದು. ಯಾಕಂದ್ರೆ ಈ ಹೆಚ್ಚಿನ ಈ ಪ್ರಮಾಣದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಇಂತಹ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲಿ ಸಿಂಪ್ಟಮ್ಸ್ ಇರೋದಿಲ್ಲ. ಇದನ್ನು ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬೇಕು. ಸಿಂಪ್ಟಮ್ಯಾಟಿಕ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಇಂಥ ಕಾಯಿಲೆಗಳಲ್ಲಿ ನಾವು ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿದ್ರೆ ಮಾತ್ರ ಈ ಕಾಯಿಲೆಗಳು ಗೊತ್ತಾಗ್ತದೆ. ಮತ್ತೆ ಇಂಥ ಸಂದರ್ಭದಲ್ಲಿ ಇಂಥ ಸ್ಟೇಜ್ ನಲ್ಲಿ ಕಾಯಿಲೆಗಳನ್ನ ಗುರುತು ಹಚ್ಚಿದ್ರೆ ಆ ಕಾಯಿಲೆಯನ್ನ ಸಂಪೂರ್ಣವಾಗಿ ಗುಣಪಡಿಸುವ ಮತ್ತು ಅದನ್ನ ಜಾಸ್ತಿ ಆಗದಿದ್ದಾಗೆ ಮತ್ತೆ ಯಾವುದೇ ಒಂದು ಕಾಂಪ್ಲಿಕೇಶನ್ ಬರದಿದ್ದಾಗೆ ತಡೆಗಟ್ಟುವ ಸಾಧ್ಯತೆ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಈ ಮುಂದಿನ ವೈದ್ಯಕೀಯ ಪೀಳಿಗೆಯಲ್ಲಿ ಈ ಒಂದು ವೈದ್ಯಕೀಯ ತಪಾಸಣೆ ಜಾಸ್ತಿ ಆಗಬೇಕು. ಮತ್ತು ಇದು ನಮ್ಮ ವೈದ್ಯಕೀಯ ಈಗ ನೀವಾಗಲೇ ಹೇಳಿದ್ರೆ, ಇದು ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ ಆಫ್ 2025 ನ ಒಂದು ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ಈ ನಿಟ್ಟಿನಲ್ಲಿ ರೋಗಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಕೆಲಸ ನಾವು ಮಾಡ್ಬೇಕು ಹೊರತು ಈ ಒಂದು 50-60 ಜನರ ಕ್ಯೂ ನಿಲ್ಲಿಸುವ ಕೆಲಸ ಆಗಬಾರ್ದು. ಸೊ ಇದು ನಮ್ಮ ವೈದ್ಯಕೀಯ ಜಗತ್ತಿನ ಒಂದು ಮುಖ್ಯ ಧ್ಯೇಯ. ಈ ಸಂಖ್ಯೆಯಲ್ಲಿ ಎಲ್ಲ ವೈದ್ಯರು ಹೋರಾಡ್ತಾ ಇದ್ದಾರೆ. ಇದನ್ನ ಒಂದು ಸಾರ್ವಜನಿಕರ ಅರ್ಥ ಮಾಡ್ಕೊಳ್ಳದೆ ಡಾಕ್ಟರ್ ಏನೋ ಒಂದು ಸಂಪತ್ತಿಗೋಸ್ಕರ ಇಷ್ಟು ದುಡಿತಾರೆ ಅನ್ನುವಂಥ ಒಂದು ತಪ್ಪು ಭಾವನೆ ಕೆಲವು ಜನರಲ್ಲಿ ಇದೆ. ಅದು ಹೋಗ್ಲಾಡ್ಬೇಕಾದ್ರೆ ಈ ನಮ್ಮ ತಪಾಸಣಾ ಶಿಬಿರದಲ್ಲಿ ಒಂದು ಕಾಯಿಲೆಗಳನ್ನ ಅರ್ಥ ಮಾಡ್ಕೊಳ್ಳುವ ಕೆಲಸರು ಸಾರ್ವಜನಿಕರು ಮಾಡಬೇಕು. ಕಾಯಿಲೆಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ಡಾಕ್ಟರ್ಸನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ಬಹಳ ಮುಖ್ಯ. ಯಾಕಂದ್ರೆ ನೀವು ಕಾಯಿಲೆ ತೀವ್ರತೆ ಬಂದ ನಂತರ ಇಂಥ ಕಾಯಿಲೆಗಳನ್ನ ತಡೆಗಟ್ಟುವುದು ಬಹಳ ಕಷ್ಟ. ಸೊ ಇದು ಫಾರ್ ಎಕ್ಸಾಂಪಲ್, ಇದು ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲಿ ಮುಖ್ಯವಾಗಿ ಈ ಒಬಿಸಿಟಿ ಇರ್ಬೋದು, ತೂಕ ಜಾಸ್ತಿ ಇರುವಂತಹದ್ದು. ಸೊ ಏನು ತೂಕ ಜಾಸ್ತಿ, ಸಾಮಾನ್ಯವಾಗಿ ಒಂದು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಂತಾದ್ರೆ, ಒಬ್ಬ ಮನುಷ್ಯನಿಗೆ ಒಂದು 150 ಸೆಂಟಿಮೀಟರ್ಸ್ ಹೈಟ್ ಇದ್ರೆ ಅವರಿಗೆ 50 kg ಭಾರ ಬೇಕು. ಸೊ ಅದಕ್ಕಿಂತ ಜಾಸ್ತಿ ಭಾರ ಇದ್ರೆ ಇದು ಲಾಂಗ್ ಟರ್ಮ್ ಅಲ್ಲಿ ಅದರದ್ದೇ ಆದ ದುಷ್ಪರಿಣಾಮಗಳನ್ನ ಮಾಡ್ತದೆ. ಇದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಸ್ಟೇಜಿಗೆ ಬೇರೆ ಬೇರೆ ಕಾರಣಗಳ ಬರುವ ಸಾಧ್ಯತೆ ಉಂಟು. ಇದು ಒಂದು ಒಬಿಸಿಟಿ. ಮತ್ತೆ ಆಲ್ಕೋಹಾಲ್ನ ಬಗ್ಗೆ ದುಶ್ಚಟಗಳು ನೀವು ಕೇಳ್ತೀರಿ. ಈಗ ಒಂದು ಆಲ್ಕೋಹಾಲ್ನ ಒಂದು ತೀವ್ರತೆ, ಈ ಒಂದು ಚಟ ದಿನೇ ದಿನೇ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗೋದಿಲ್ಲ. ಏನು ನಾವು ಎಕ್ಸೈಸ್ನವ್ರು ಏನು ಕೆಲಸ ಮಾಡ್ತಾರೆ, ಸರ್ಕಾರದವರು ಏನು ಒಂದು ಅದರ ಒಂದು ಮುಖ್ಯದ
ಒಂದು ಇಕನಾಮಿಕ್ ಅವರಿಗೆ ಇದು ಫಂಡ್ ಇದೆ, ಹೌದು, ಅದು ಈ ಆಲ್ಕೋಹಾಲಿಕ್ ಹ್ಯಾಬಿಟ್ಸ್ ಮೂಲಕ ಆಲ್ಕೋಹಾಲಿಕ್ ಅದು ಉತ್ತೇಜನ ಕೊಡುವ ಮೂಲಕ ಬರ್ತಾ ಇದೆ. ಅದನ್ನ ಕಡಿಮೆ ಮಾಡ್ಬೇಕು ನಾವು. ಸೊ ಅದನ್ನ ಕಡಿಮೆ ಮಾಡಿದ್ರೆ ಜನರಲ್ಲಿ ದುಶ್ಚಟ ಕಡಿಮೆ ಆಗ್ತದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಆಲ್ಕೋಹಾಲ್ ಸಂಬಂಧಿ ಕಾಯಿಲೆಗಳು ತುಂಬಾ ಕಡಿಮೆ ಆಗ್ತದೆ. ಸೊ ಅದ್ರಲ್ಲಿ ಈ ಆಲ್ಕೋಹಾಲ್ ಸಂಬಂಧ ಇರುವಂತಹದ್ದು ಎಲ್ಲ ಜೀವದ ಒಂದು ದೇಹದ ಎಲ್ಲ ಅಂಗಾಂಗಗಳಿಗೂ ಅದು ಎಫೆಕ್ಟ್ ಆಗುವ ಸಾಧ್ಯತೆ ಉಂಟು. ಸೊ ಮೂರನೇದಾಗಿ ಟೊಬೆಕೊ ಏನು ದುಶ್ಚಟಗಳೇನಿದೆ, ಈ ತಂಬಾಕಿನ ಬೇರೆ ಬೇರೆ ವಿಧಗಳನ್ನ ಇದರಲ್ಲಿ ನಾವು ಏನು ಮೆಡಿಕಲ್ ಅಡ್ವಾನ್ಸ್ ಏನಿದೆ ಅದೇ ತರ ಬೇರೆ ಬೇರೆ ಅಡ್ವಾನ್ಸಸ್ ಆಗ್ತಾ ಇದೆ ತಂಬಾಕಿನ ಒಂದು ಪ್ರಿಪರೇಷನ್ಸ್ ಅಲ್ಲಿ. ಅದು ಗುಟ್ಕಾ ಇರ್ಬೋದು, ಎಲೆಟ್ಕೆ ಇರ್ಬೋದು, ಹಾಗೆ ಸೊಪ್ಪು ಇರ್ಬೋದು, ಬೀಡಿ, ಸಿಗರೆಟ್, ಚುಟ್ಟ, ಈ ಬೇರೆ ಬೇರೆ ದುಶ್ಚಟಗಳು ಸೇವನೆ, ಇದೆಲ್ಲ ಹಾವಳಿ ಸ್ಟಾರ್ಟ್ ಆಗಿದೆ. ಈ ಹಾವಳಿ ಕಡಿಮೆ ಆದರೆ ಮಾತ್ರ ಈ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ನ ಹತೋಟಿಯಲ್ಲಿ ಇಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇದನ್ನು ಜನರು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಈ ದುಶ್ಚಟಗಳನ್ನು ಕಡಿಮೆ ಮಾಡಲಿಕ್ಕೆ ಒಂದು ವಿಂಗ್ ನಮ್ಮ ಸರ್ಕಾರದ ವತಿಯಿಂದ ಆಗಬೇಕು. ನಮ್ಮ ಖಾಸಗಿ ವೈದ್ಯರು ಇದರಲ್ಲಿ ಜಾಸ್ತಿ ಕೆಲಸ ಮಾಡಿದರೆ ಹೆಚ್ಚಿನ ನಾನ್ ಕಮ್ಯುನಿಕೇಬಲ್ ಡಿಸೀಸ್ನ ಹತೋಟಿಯಲ್ಲಿ ತರಬಹುದು, ಮತ್ತೆ ಅದನ್ನ ನಿವಾರಿಸುವ ಸಾಧ್ಯತೆ ಇದೆ. ನಾಲ್ಕನೇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್. ನಾವು ಇತ್ತೀಚಿನ ಜನತೆಯಲ್ಲಿ ನೋಡ್ತೇವೆ, ಎಲ್ಲ ಕುರ್ಚಿಯಲ್ಲಿ ಕೂತು ಕೆಲಸ ಮಾಡುವವರು, ಕಂಪ್ಯೂಟರ್ ಹಿಡ್ಕೊಂಡು ನಮ್ಮ ಲ್ಯಾಪ್ಟಾಪ್ ಹಿಡ್ಕೊಂಡು ಕುರ್ಚಿಯಲ್ಲಿ ಕೂತು ಕೆಲಸ ಮಾಡುವುದು ದಿನವಿಡೀ ಈ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆ. ಮತ್ತೆ ಮುಖ್ಯವಾಗಿ ಆರ್ಥಿಕ ಒಂದು ಪರಿಸ್ಥಿತಿ ಜಾಸ್ತಿ ಆಗಿದ್ರಿಂದಾಗಿ ಈ ಶ್ರೀಮಂತಿಕೆಯಿಂದಾಗಿ ಈ ನಿಂತು ಕಷ್ಟಪಟ್ಟು ಕೆಲಸ ಮಾಡೋರು ಯಾರಿಲ್ಲ. ಸೊ ನಮಗೆ ಬೇಕಾಗಿದ್ದು ಹಾರ್ಡ್ ವರ್ಕ್. ನಮ್ಮ ಮನುಷ್ಯನ ದೇವ ಇರುವಂತದ್ದು ಕೆಲಸ ಮಾಡ್ಲಿಕ್ಕೆ, ಚಲನೆಯಲ್ಲಿ ಇರಬೇಕು. ಒಂದು ಇಂಪಾರ್ಟೆಂಟ್, ನೀವು ಏನು ಎಕ್ಸಸೈಸ್ ನಾವು ಸಾಮಾನ್ಯವಾಗಿ ಹೇಳ್ತೇವೆ, ಏನು ಮುಖ್ಯ ಎಕ್ಸಸೈಸ್ ಅಂದ್ರೆ ನಿಮ್ಮ ಕೆಲಸದ ಅವಧಿಯಲ್ಲಿ ನಿಂತು ಕೆಲಸ ಮಾಡುವಂತದ್ದು ಒಳ್ಳೆ ಎಕ್ಸಸೈಸ್. ಅಂತ ಒಂದು ಜೀವನ ಶೈಲಿನ ಡೆವಲಪ್ ಮಾಡಿ. ಈ ಲೈಫ್ ಸ್ಟೈಲ್ ಡಿಸೀಸ್ ಇಂದಾಗಿ ಈ ಜಾಸ್ತಿ ಪ್ರಮಾಣದ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ನಾವು ನೋಡ್ತಾ ಇದ್ದೇವೆ. ಸೊ ಕೊನೆಯದಾಗಿ ಈ ಆಹಾರ ಶೈಲಿ ಏನಿದೆ, ಆಹಾರ ಶೈಲಿಯಲ್ಲಿ ನಿಮಗೆ ಶ್ರೀಮಂತಿಕೆ ಜಾಸ್ತಿ ಆದಷ್ಟು ಆಹಾರ ಶೈಲಿಯಲ್ಲಿ ಕೆಟ್ಟ ಆಹಾರವೇ ಬರ್ತದೆ. ನಿಮಗೆ ದಿವಸ ಮನೆಯಲ್ಲಿ ಕೇಕ್ ತಂದಿಡುವಂಥದ್ದು, ಡೈನಿಂಗ್ ಟೇಬಲ್ ತುಂಬಾ ತಿಂಡಿಗಳು, ಕರಿದ ಪದಾರ್ಥಗಳು, ಪೂರಿ, ನಮ್ಮ ಅದು ನನಗೆ ಹೆಸರು ಗೊತ್ತಿಲ್ಲದೆ ಇರುವಷ್ಟು ತಿಂಡಿಗಳು ಡೈನಿಂಗ್ ಟೇಬಲ್ ಸುತ್ತ ಇರ್ತದೆ. ಮುಖ್ಯವಾಗಿ ನಾನು ಹೇಳ್ಬೇಕಾದ್ರೆ ಈ ಡೈನಿಂಗ್ ಟೇಬಲ್ ನ ಒಂದು ತಿಂಡಿ ತಿನಿಸುಗಳನ್ನ ಖಾಲಿ ಮಾಡ್ಬೇಕು, ತಿಂದು ಖಾಲಿ ಮಾಡುವಂಥದ್ದಲ್ಲ, ಅಲ್ಲಿ ತರುವ ಕೆಲಸವನ್ನು ಕಡಿಮೆ ಮಾಡ್ಬೇಕು. ಸೊ ಇದು ಮುಖ್ಯವಾಗಿ ಆಹಾರ ಪದ್ಧತಿಯನ್ನ ಹತೋಟಿಯಲ್ಲಿ ಕಡಿಮೆ ತರುವಲ್ಲಿ ತುಂಬಾ ಪ್ರಯೋಜನ ಆಗ್ತದೆ. ಮತ್ತೆ ಅನಾವಶ್ಯಕ ಒಂದು ಕೆಟ್ಟ ಆಹಾರ ಪದ್ಧತಿ, ಫ್ಯಾಟ್ ಜಾಸ್ತಿ ಇರುವಂತಹದ್ದು, ಜ್ಯೂಸ್ ಅನ್ನು ಕುಡಿಯುವಂತಹದ್ದು, ಮತ್ತೆ ಕರಿದ ತಿಂಡಿಗಳು, ಮತ್ತೆ ಬೇಕರಿ ಐಟಮ್ಸ್, ಕೆಂಪು ಕಲರ್ದ ಐಟಮ್ಸ್ ಉಂಟಲ್ಲ, ನೋಡ್ಲಿಕ್ಕೆ ಚಂದ ಇರ್ತದೆ. ನೀವು ಏನು ಒಂದು ಜಿಲೇಬಿ ಕಲರ್ ನೀವು ನೋಡಿರ್ಬೋದು, ಜಿಲೇಬಿ ಕಲರ್ ಯಾವ ಕಲರ್ ನೋಡಿದ ಕೂಡಲೇ ಬೇಡ ಅಂದ್ರೆ ತಿಂದು ಹೋಗ್ತದೆ. ಸೊ ಇದು ನಿಮ್ಗೆ ದುಶ್ಚಟಗಳು. ಇದು ಮುಖ್ಯವಾಗಿ ಇಂಥ ಆಹಾರಗಳು ನಿಮ್ಮ ಕಾಯಿಲೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಆದಷ್ಟು ಬೇಗ ತರ್ತದೆ ಹೊರತು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಈ ಒಂದು ಬೇರೆ ಬೇರೆ ಕಾರಣಗಳಿಂದ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ ನಾವು ಎಲ್ಲ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲಿ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ. ಏನಿದು ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಮುಖ್ಯವಾಗಿ ಎರಡು ವಿಧವಾಗಿ ನಾವು ಮಾಡ್ತೇವೆ. ಈ ಒಂದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ, ಮತ್ತೊಂದು ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ. ಮಾಡಿಫೈಯಲ್ ಅಂದ್ರೆ ನಮ್ಮ ಕೈಯಲ್ಲಿ ಇಲ್ಲ, ಇದು ಯಾರ ಕೈಯಲ್ಲಿ ಉಂಟು? ನಿಮ್ಮ ತಂದೆ ತಾಯಿಯ ಕೈಯಲ್ಲಿ ಉಂಟು, ನಿಮ್ಮ ಬ್ಲಡ್ ರಿಲೇಟಿವ್ಸ್ ಅಂತ ಉಂಟು, ನಿಮ್ಮ ಮಾವನ ಕೈಯಲ್ಲಿ ಉಂಟು. ನಿಮ್ಮ ಬ್ಲಡ್ ರಕ್ತ ಸಂಬಂಧಿ ಯಾರಿದ್ದಾರೆ ಅವರಿಗೆ, ಸಪೋಸ್ ಈಗ ನಿಮ್ಮ ತಂದೆಗೆ 30 ವರ್ಷದಲ್ಲಿ ಡಯಾಬಿಟಿಸ್ ಬಂದ್ರೆ ನಿಮಗೆ 20 ವರ್ಷದಲ್ಲಿ ಬರ್ತದೆ, ತಾಯಿಗೆ 50 ವರ್ಷದಲ್ಲಿ ಡಯಾಬಿಟಿಸ್ ಬಂದ್ರೆ ನಿಮಗೆ 30 ವರ್ಷದಲ್ಲಿ ಬರ್ತದೆ, ಆದಷ್ಟು ಬೇಗ ಬರ್ತದೆ. ಸೊ ಈ ಒಂದು ಜೆನೆಟಿಕ್ ಇನ್ಹೆರಿಟೆನ್ಸ್ ಇರುವಾಗ, ಫ್ಯಾಮಿಲಿ ಹಿಸ್ಟರಿ ಇರುವಾಗ ನೀವು ಈ ಪ್ರಾರಂಭಿಕ ಹಂತದಲ್ಲೇ ಗುರುತು ಹಚ್ಚಬೇಕು. 20 ವರ್ಷದಲ್ಲೇ ನಿಮ್ಮ ತಪಾಸಣೆ ಆಗ್ಬೇಕು. ತಪಾಸಣೆ ಸ್ಟಾರ್ಟ್ ಆಗುವಂಥದ್ದು 50 ವರ್ಷದಲ್ಲಿ ಅಲ್ಲ. ಸಾಮಾನ್ಯವಾಗಿ ನಾವು ಏನ್ ಹೇಳ್ತಿದ್ವಿ ಮೊದಲು 45 ವರ್ಷದಲ್ಲಿ ಎಲ್ಲ ಚೆಕಪ್ ಸ್ಟಾರ್ಟ್ ಆಗ್ತದೆ. ಸೊ ಈ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ, ಇದು ಯಾವುದು ನಾನ್ ಮಾಡಿಫೈಡ್ ರಿಸ್ಕ್ ಫ್ಯಾಕ್ಟರ್ಸ್ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಮತ್ತೆ ನಿಮ್ಮ ಪ್ರಾಯಕ್ಕೆ ಸಂಬಂಧಿ ಅಲ್ಲ. ಅದು 20 ವರ್ಷದಲ್ಲೇ ಕಾಯಿಲೆ ಸ್ಟಾರ್ಟ್ ಆಗ್ತದೆ. ನೀವು ಆಗಲೇ ನಿಮಗೆ ಈ ಮೆಡಿಕಲ್ ಚೆಕಪ್ ಸ್ಟಾರ್ಟ್ ಆಗಬೇಕು. ಯಾಕಂದ್ರೆ ನಿಮ್ಮ ಹುಟ್ಟು ಗುಣ ಏನಿದೆ, ನಿಮ್ಮ ಜೆನೆಟಿಕ್ ಇನ್ಹೆರಿಟೆನ್ಸ್ ಏನಿದೆ, ಅದು ನಿಮ್ಮ ಕಾಯಿಲೆಯನ್ನ ಬೇಗ ತರ್ತದೆ. ಸೊ ಈ ನಿಟ್ಟಿನಲ್ಲಿ ಮಾಡಿಫೈಡ್ ರಿಸ್ಕ್ ಫ್ಯಾಕ್ಟರ್ ನಾವು ಗಮನದಲ್ಲಿ ತೆಗೆದುಕೊಳ್ಬೇಕು, ಮತ್ತೆ ನಾನ್ ಮಾಡಿಫೈಡ್ ರಿಸ್ಕ್ ಫ್ಯಾಕ್ಟರ್ಸ್ ಗಮನದಲ್ಲಿ ತೆಗೆದುಕೊಳ್ಬೇಕು. ಮತ್ತು ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ನಾನು ಇವಾಗಲೇ ಹೇಳಿದೆ, ಅದು ದುಶ್ಚಟಗಳು, ತಂಬಾಕು ಆಗಿರ್ಬೋದು, ಅಥವಾ ಆಲ್ಕೋಹಾಲ್ ಅಬ್ಯೂಸ್ ಆಗಿರ್ಬೋದು, ಸೆಡೆಂಟರಿ ಲೈಫ್ ಸ್ಟೈಲ್ ಆಗಿರ್ಬೋದು, ಪೂರ್ ಡಯಟ್ ಆಗಿದ್ದು, ಓವರ್ ವೇಟ್ ಆಗಿದ್ದು, ಇದೆಲ್ಲ ಇರುವಾಗ ನಾವು ಆದಷ್ಟು ಬೇಗ ತಪಾಸಣೆ ಮಾಡಿ ಆವಾಗ ಏನು ಆವಾಗ ತಪಾಸಣೆ ಮಾಡಿ ಅಂದ್ರೆ ಪ್ರತಿ ವಾರಕ್ಕೊಮ್ಮೆ ತಪಾಸಣೆ ಮಾಡುವಂಥದ್ದಲ್ಲ. ನಮ್ಮ ಈ ಜೆನೆಟಿಕ್ ಇನ್ಹೆರಿಟೆನ್ಸ್ ಇರುವಾಗ ನಿಮ್ಮ ಯಾವುದಾದ್ರೂ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ ಆದಷ್ಟು ಬೇಗ ವರ್ಷಕ್ಕೊಮ್ಮೆ ಆದ್ರೂ 25 ವರ್ಷದಿಂದ ತಪಾಸಣೆ ಆಗ್ಬೇಕು. ಇದು ಸಾಮಾನ್ಯವಾಗಿ ನೋಡ್ತಾರೆ 45 ವರ್ಷದಲ್ಲಿ ತಪಾಸಣೆ ಮಾಡ್ತಾರೆ. ಅಷ್ಟೊತ್ತೊಳಗೆ ಸಿವಿಯರ್ ಹೈಪರ್ಟೆನ್ಷನ್ ಇರ್ತದೆ, ಡಯಾಬಿಟಿಸ್, ಈ ನಾನ್
ಕಮ್ಯುನಿಕೇಬಲ್ ಡಿಸೀಸ್ ಎಲ್ಲ ಕಾಂಪ್ಲಿಕೇಶನ್ ಆಗಿರ್ತದೆ. ಆವಾಗ ನೀವು ತಪಾಸಣೆ ಮಾಡಿದ್ರು ಪ್ರಯೋಜನ ಆಗೋದಿಲ್ಲ, ಟ್ರೀಟ್ಮೆಂಟ್ ತಗೊಂಡ್ರು ಪ್ರಯೋಜನ ಆಗೋದಿಲ್ಲ, ಕಾಂಪ್ಲಿಕೇಶನ್ ಆಗ್ತಾ ಇರ್ತದೆ. ಸೊ ಅವರ ಎಕನಾಮಿಕ್ ಸ್ಟೆಬಿಲಿಟಿಗೂ ಅದು ಎಫೆಕ್ಟ್ ಆಗ್ತದೆ, ಮತ್ತೆ ಅವರ ಜೀವಕ್ಕೂ ಅಪಾಯ ಆಗುವ ಪರಿಸ್ಥಿತಿ ಇರ್ತದೆ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಈ ಒಂದು ಕೆಲವು ಕಾಯಿಲೆಗಳಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ವಾರ್ನಿಂಗ್ ಸಿಂಪ್ಟಮ್ಸ್ ಇರ್ತದೆ. ನೀವು ಫಾರ್ ಎಕ್ಸಾಂಪಲ್ ನೀವು ಶ್ರೀಮೂತ್ರವನ್ನೇ ತಗೊಳ್ಳಿ. ಶ್ರೀಮೂತ್ರದಲ್ಲಿ ಸಾಮಾನ್ಯವಾಗಿ ಒಂದು ಟ್ರಯಡ್ ಅಂತ ಹೇಳ್ತೇವೆ. ಜಾಸ್ತಿ ಬಾಯಾರಿಕೆ ಆಗುವಂಥದ್ದು, ಜಾಸ್ತಿ ಹಸಿವೆ ಆಗುವಂಥದ್ದು, ಜಾಸ್ತಿ ಆಯಾಸ ಆಗುವಂಥದ್ದು, ಇದೆಲ್ಲ ಶ್ರೀಮೂತ್ರದ ಲಕ್ಷಣ. ಸೊ ಇದು ಬೇರೆ ಏನು ಸಮಸ್ಯೆಗಳು ಇರೋದಿಲ್ಲ. ಸಾಧಾರಣ ಒಂದು 3 ವರ್ಷ 4 ವರ್ಷ ಆಗಲಿ ಡಯಾಬಿಟಿಸ್ ಬಂದ ತಕ್ಷಣ ಬೇರೆ ಏನು ಇರೋದಿಲ್ಲ, ಇಷ್ಟು ಮಾತ್ರ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರುವಾಗ ನೀವು ಬೇಗ ತಪಾಸಣೆ ಮಾಡಿಸ್ಕೊಳ್ಳಿಲ್ಲ ಅಂತಾದ್ರೆ ನಿಮಗೆ ಗೊತ್ತಾಗುವಂಥದ್ದು ಕಿಡ್ನಿ ವೀಕ್ ಆದ ನಂತರ ಮಾತ್ರ. ಈ ಸ್ಟೇಜ್ ಅಲ್ಲಿ ನಾವು ಗುರುತು ಹಚ್ಚಿಸುವಂತದ್ದು ವೆನೆವರ್ ವಿ ಸಸ್ಪೆಕ್ಟ್, ವೆನೆವರ್ ವಿ ಹ್ಯಾವ್ ಸಿವಿಯರ್ ಒಬೆಸಿಟಿ ಆರ್ ರಿಸ್ಕ್ ಫ್ಯಾಕ್ಟರ್ಸ್, ವಿ ಹ್ಯಾವ್ ಟು ಹ್ಯಾವ್ an examination early. Okay. That is very important. So everybody will wait because I am physically healthy, asymptomatic. They don't go for investigation. They wait for 45 years, 50 years. That is where ಅನ್ನು ಹೋಗಿ ಗಂಜಿ ಅಂತ ಹೇಳ್ತೇವೆ ಕನ್ನಡದಲ್ಲಿ. ನೀವು ಅನ್ನು ಗಂಜಿ ಹೇಳ್ತಾ ಗಂಜಿ ಆದ ಸಮಯದಲ್ಲಿ ಸಂದರ್ಭದಲ್ಲಿ ಕಾಯಿಲೆ ಡಿಟೆಕ್ಟ್ ಮಾಡಿ ಏನು ಪ್ರಯೋಜನ ಆಗೋದಿಲ್ಲ. ಸೊ ಇಂಥ ರಿಸ್ಕ್ ಫ್ಯಾಕ್ಟರ್ಸ್ ಇರುವಾಗ ಆದಷ್ಟು ಬೇಗ ನೀವು ತಪಾಸಣೆ ಹೋಗಬೇಕು. ಈ ಡಯಾಬಿಟಿಸ್ ಏನ್ ಹೇಳ್ತೇವೆ ಸಾಮಾನ್ಯವಾಗಿ ಈ ಒಂದು ಇದು ಬ್ಲಡ್ ಶುಗರ್ ಅಕಸ್ಮಾತ್ ಈಗ ಬಹಳ ಅತಿ ತೂಕ ಇರುವವರು ಮತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಇರುವವರಿಗೆ ನಾವು ಆಕ್ಸಿಡೆಂಟ್ ಅಲ್ಲಿ ಒಂದು ಬ್ಲಡ್ ಶುಗರ್ ಚೆಕ್ ಮಾಡಿದಾಗ 200-250 ಬ್ಲಡ್ ಶುಗರ್ ಬರ್ತದೆ. ಅವಾಗ ಏನ್ ಮಾಡ್ಬೇಕು, ಒಮ್ಮೆ ಬ್ಲಡ್ ಶುಗರ್ 180ರಿಂದ ಕ್ರಾಸ್ ಆದ್ರೆ ಅದನ್ನ ನೀವು ಏನು ನನ್ನ ಆಹಾರ ಕೊಟ್ಟು ನಿನ್ನೆ ಸ್ವೀಟ್ ತಿಂದಿದ್ದೇನೆ ಜಾಸ್ತಿ ಆಯ್ತು, ನಿನ್ನೆ ಆಹಾರ ಹೆಚ್ಚು ಕಡಿಮೆ ಆಯ್ತು ಜಾಸ್ತಿ ಆಯ್ತು, ನಂಗೆ ಡಯಾಬಿಟಿಸ್ ಎಲ್ಲ ಅನ್ನೋದು ತಪ್ಪು ಭಾವನೆ ಜನರಿಗೆ ಹೋಗ್ಬೇಕು. ನೀವು ಇಂಥ ರೋಗಿಗಳಲ್ಲಿ ಇಂಥ ಕೇಸಲ್ಲಿ ವಾರಕ್ಕೊಮ್ಮೆ ಬ್ಲಡ್ ಶುಗರ್ ರಿಪೀಟ್ ಮಾಡಬೇಕು. ಮತ್ತೆ ಫಾಸ್ಟಿಂಗ್ ಖಾಲಿ ಹೊಟ್ಟೆಯಲ್ಲಿ ಮತ್ತು ಎಕ್ಸಾಕ್ಟ್ಲಿ ಊಟ ಮಾಡಿ ಫುಲ್ ಮಾಡಿ 100 ಗ್ರಾಮ್ ಗ್ಲೂಕೋಸ್ ಆಗಲಿ ಅಥವಾ ಊಟ ಆಗಲಿ ತಗೊಂಡು 2 ಗಂಟೆ ನಂತರ ಪುನಃ ಪರಿಶೀಲನೆ ಮಾಡಬೇಕು. ಆ ಲೆವೆಲ್ಸ್ ಸಾಮಾನ್ಯವಾಗಿ ಖಾಲಿ ಹೊಟ್ಟೆಯಲ್ಲಿ ಬ್ಲಡ್ ಶುಗರ್ ನಿಮಗೆ 110ರಿಂದ ಜಾಸ್ತಿ ಇದ್ದರೆ ಮತ್ತು ಊಟ ಮಾಡಿದ ನಂತರ ಬ್ಲಡ್ ಶುಗರ್ ಮಿಡ್ಲ್ ಏಜ್ ಗ್ರೂಪಲ್ಲಿ 130ರಿಂದ ಜಾಸ್ತಿ ಇದ್ದರೆ ಅವ್ರನ್ನ ಡಯಾಬಿಟಿಸ್ ಅಂತ ಲೇಬಲ್ ಮಾಡಬೇಕಾಗ್ತದೆ. ನಾವು ಸಾಮಾನ್ಯವಾಗಿ ನಮ್ಮ 40 ವರ್ಷ ಎಕ್ಸ್ಪೀರಿಯನ್ಸ್ ಏನು ನೋಡ್ತೇವೆ, ಸೊ 180 ಬ್ಲಡ್ ಶುಗರ್ ಇರುತ್ತೆ, ಇಲ್ಲ ನಾನು ಸ್ವೀಟ್ ತಂದಾಗಿದೆ, ನಾನೀಗ ಫುಡ್ ಕಂಟ್ರೋಲ್ ಮಾಡ್ಕೊಳ್ತೇನೆ ಅಂತ ಹೇಳಿ ಟ್ರೀಟ್ಮೆಂಟ್ ಅವಾಯ್ಡ್ ಮಾಡಿದ್ದು ಸಾಕಷ್ಟು. ಇದು ಆಗಬಾರ್ದು. ಇದನ್ನು ಸೀರಿಯಸ್ ಆಗಿ ತಗೊಂಡು ಅವ್ರನ್ನ ಪದೇ ಪದೇ ತಪಾಸಣೆ ಮಾಡಿಸಿಕೊಂಡು ಚಿಕಿತ್ಸೆ ಬೇಗ ತಗೊಂಡ್ರೆ ಮಾತ್ರ ಈ ಡಯಾಬಿಟಿಸ್ನ ಕಾಂಪ್ಲಿಕೇಶನ್ ನಿಲ್ಲಿಸ್ಲಿಕ್ಕೆ ಆಗ್ತದೆ. ಸೊ ಇಲ್ಲಾಂದ್ರೆ ಏನಾಗ್ತದೆ, ಇದು ಅವ್ರು ಮರ್ತು ಹೋಗ್ತಾರೆ. ಸೊ 1 ವರ್ಷದ ನಂತರ ವಾಪಸ್ ಚಿಕಿತ್ಸೆಗೆ ಬರ್ತಾರೆ. ಆವಾಗ ಬ್ಲಡ್ ಶುಗರ್ 300 ಇರ್ತದೆ. ಆವಾಗಲೇ ಅದನ್ನ ಕಿಡ್ನಿಗೆ ಡ್ಯಾಮೇಜ್ ಆಗಿರ್ತದೆ ಅಥವಾ ಹಾರ್ಟಿಗೆ ಡ್ಯಾಮೇಜ್ ಆಗಿರ್ತದೆ. ಸೊ ಇದು ಸಾಮಾನ್ಯವಾಗಿ ಡಯಾಬಿಟಿಸ್ ಏನು ನೋಡ್ತೇವೆ, ಸೈಲೆಂಟ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ. ಏಸಿಂಪ್ಟಮ್ಯಾಟಿಕ್ ಇರ್ತಾರೆ, ಸಡನ್ ಆಗಿ ಆದ ಡಯಾಬಿಟಿಸ್ನ ಎಫೆಕ್ಟ್ ಇಂದಾಗಿ ರಕ್ತನಾಳದ ಚರ್ಮ ದಪ್ಪ ಆಗ್ತದೆ, ರಕ್ತನಾಳ ಬ್ಲಾಕ್ ಆಗಲಿ ಶುರು ಆಗ್ತದೆ, ಹಾರ್ಟ್ ಅಟ್ಯಾಕ್ ಆಗ್ತದೆ. ನೋವಿಲ್ಲದೆ ಹಾರ್ಟ್ ಅಟ್ಯಾಕ್ ಇರುವಂತಹದ್ದು 100% ಕೇಸಲ್ಲಿ ಡಯಾಬಿಟಿಸ್ ಎಲ್ಲ ಆಗ್ತದೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕಾದ್ರೆ ಸಾಕಷ್ಟು ಬೇಗ ಪರೀಕ್ಷೆ ಮಾಡಬೇಕು, ಸಾಕಷ್ಟು ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ತೆಗೆದುಕೊಳ್ಳಬೇಕು. ಸಾಮಾನ್ಯವಾಗಿ ಒಂದು ಜನರಲ್ಲಿ ತಪ್ಪು ಭಾವನೆ ಅಂದ್ರೆ ಮಾತ್ರೆ ತೆಗೆದುಕೊಳ್ಳೋಣ ನಮ್ಗೆ ಇದು ಕಿಡ್ನಿ ಹಾಳಾಯ್ತು, ಅದು ಹಾಳಾಯ್ತು, ಇದು ಹಾಳಾಯ್ತು, ಮಾತ್ರೆ ತಗೊಳ್ಳೋದಿಲ್ಲ ಅನ್ನುವಂಥ ತಪ್ಪು ಭಾವನೆ ಸಾಕಷ್ಟು ಸಂಖ್ಯೆಯಲ್ಲಿದೆ. ಇದು ತಪ್ಪಿಸಿದರೆ ಮಾತ್ರ ಇವಾಗಿನ ಒಂದು ಶ್ರೀಮೂತ್ರದ ಚಿಕಿತ್ಸೆ ಏನಿದೆ 40 ವರ್ಷ ಮೊದಲಿನ ಚಿಕಿತ್ಸೆ ಅಲ್ಲ. ನಾನು ಪ್ರಾರಂಭದಲ್ಲಿ 1987 ಪ್ರಾರಂಭ ಮಾಡುವಾಗ ಬರೀ ಮೆಟ್ಫಾರ್ಮಿನ್ ಅಂತ ಮಾತ್ರ ಇತ್ತು, ಬೇರೆ ಎಂಥದ್ದು ಇರಲಿಲ್ಲ, ಏನಿಲ್ಲ. ಇನ್ಸುಲಿನ್ ಬಂದಂಥದ್ದು 1990ರಲ್ಲಿ ಒಳ್ಳೆ ಈ ಹ್ಯೂಮನ್ ಇನ್ಸುಲಿನ್, ಮೊದಲು ಪೋರ್ಸೈನ್ ಇನ್ಸುಲಿನ್ ಇತ್ತು, ಹ್ಯೂಮನ್ ಇನ್ಸುಲಿನ್ ಬಂದದ್ದು ಉತ್ತಮ ಇನ್ಸುಲಿನ್, ರೀಕಾಂಬಿನೆಂಟ್ DNA ಟೆಕ್ನಾಲಜಿಯಲ್ಲಿ ಇನ್ಸುಲಿನ್ ಬಂದಂತಹದ್ದು 1990 ನಂತರ. ಸೊ ಅದರಿಂದ ಬೇರೆ ಬೇರೆ ಅಡ್ವಾನ್ಸ್ಡ್ ಇನ್ಸುಲಿನ್ ಬಂತು, ಬೇರೆ ಬೇರೆ ಮೆಡಿಸಿನ್ಸ್ ಬಂತು. ಒಂದು ತರದ ಒಬ್ಬರ ಡಯಾಬಿಟಿಸ್ನಿಗೆ ಒಂದೇ ಸ್ಪೆಸಿಫಿಕ್ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ ಇದೆ ಈಗ. ಸೊ ಇದು ಯಾವ ಒಂದು ಕಾಂಪ್ಲಿಕೇಶನ್ ಬರುವಂತದ್ದೇನೆ ಏನಿಲ್ಲ, ಅವರಿಗೆ ಫಿಟ್ ಆಗುವಂತ ಮಾತ್ರೆಗಳು ತಗೊಂಡ್ರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಮದರ್-ಇನ್-ಲಾ, ಶಿ ಈಸ್ ಸಫರಿಂಗ್ ಫ್ರಮ್ ಟೇಕಿಂಗ್ ಇನ್ಸುಲಿನ್ ಫಾರ್ ದ ಲಾಸ್ಟ್ 50 years. ಇದು ಏನು ಕಿಡ್ನಿಗೆ ಪೆಟ್ಟಾಗಲಿಲ್ಲ, ಶಿ ಈಸ್ ಸರ್ವೈವ್ಡ್ ಬಿಕಾಸ್ ಆಫ್ ದಿಸ್ ಟ್ರೀಟ್ಮೆಂಟ್. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಡೂ. ಸೊ ಅದು ನೀವು ಅದನ್ನ ಆ ಇಂಡಿವಿಜುವಲೈಸ್ಡ್ ಕೇಸಸ್ಗೆ ಪೇಷಂಟ್ಸ್ಗೆ ಯಾವ್ದು ಟ್ರೀಟ್ಮೆಂಟ್ ಬೇಕೋ ಅದನ್ನ ಆದಷ್ಟು ಬೇಗ ಕೊಡಬೇಕು, ಕರೆಕ್ಟ್ ಆದ ಶೈಲಿಯಲ್ಲಿ. ಅದಕ್ಕೆ ಅದರ ಒಂದು ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಅಂತ ಒಂದು ಸೂಕ್ತವಾದ ತಪಾಸಣೆ ಮಾಡಿ ತಗೊಂಡ್ರೆ ಯಾವ ಮಾತ್ರೆಗಳಿಂದ ತೊಂದರೆ ಆಗೋದಿಲ್ಲ. ಮತ್ತೆ ಇನ್ಸುಲಿನ್ ಎಡಿಕ್ಷನ್ ಅನ್ನುವಂಥದ್ದು ತಪ್ಪು ಭಾವನೆ ಸಾಕಷ್ಟಿದೆ ಜನರಲ್ಲಿ. ಇನ್ಸುಲಿನ್ ತಗೊಂಡ್ರೆ ಮತ್ತೆ ಯಾವಾಗಲೂ ಬಿಡ್ಲಿಕ್ಕೆ ಆಗೋದು. ನೋ, ಇಟ್ ಇಸ್ ನಾಟ್ ಲೈಕ್ ದಟ್.
ಇನ್ಸುಲಿನ್ ಈಸ್ ನೆಸೆಸರಿ ಸ್ಪೆಷಲಿ ಇನ್ ಮೆಡಿಕಲ್ ಎಮರ್ಜೆನ್ಸೀಸ್ ಅಂಡ್ ಇನ್ ಕೇಸ್ ಆಫ್ ಸಿವಿಯರ್ ಡಯಾಬಿಟಿಸ್ ಮೋರ್ ದೆನ್ 300 ಇರುವಾಗ ನೀವು ಯಾವ್ದು ಮಾತ್ರ ಕೊಟ್ಟರೆ ಅಂದ್ರೆ ಪ್ರಯೋಜನ ಆಗಲ್ಲ, ಅವ್ರಿಗೆ ಇನ್ಸುಲಿನ್ ಬೇಕಾಗ್ತದೆ. ಸೊ ಇಂಥ ಒಂದು ಆರಂಭದ ಚಿಕಿತ್ಸೆ ಆಗಬೇಕು. ಮತ್ತೆ ರಕ್ತದ ಒತ್ತಡ ಒಂದೊಂದು ಅದರ್ ಕಾಮನ್ ಪ್ರಾಬ್ಲಮ್ ಇನ್ ಅಮಂಗ್ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂದ್ರೆ ಬ್ಲಡ್ ಪ್ರೆಷರ್ ಇರುವಂತಹದ್ದು. ಈ ರಕ್ತದ ಒತ್ತಡ ಅನ್ನುವಂಥದ್ದು ಮುಖ್ಯವಾಗಿ ನಮ್ಮ ವೆಯ್ಟ್ ಜಾಸ್ತಿ ಇರುವಂಥದ್ದು, ಸ್ಟ್ರೆಸ್, ಫಿಸಿಕಲ್ ಸ್ಟ್ರೆಸ್ ಜಾಸ್ತಿ ಇರುವಂಥದ್ದು, ಮತ್ತೆ ಮೆಂಟಲ್ ಸ್ಟ್ರೆಸ್ ಆಗುವಂಥದ್ದು, ಆಲ್ಕೋಹಾಲ್ ಹ್ಯಾಬಿಟ್ಸ್, ಆಲ್ಕೋಹಾಲ್, ಗುಟ್ಕಾ, ತಂಬಾಕು, ಇದನ್ನೆಲ್ಲ ರಕ್ತದ ಒಂದು ಒಳಗಡೆ ಚರ್ಮ ಏನಿದೆ ಅದು ದಪ್ಪಾಗಿ ಈ ರಕ್ತದ ಒತ್ತಡ ಜಾಸ್ತಿ ಆಗ್ತದೆ. ಸೊ ಅದು ಇನ್ನೊಂದು ಮುಖ್ಯ ಅಂದ್ರೆ ಈ ಒಂದು ಆಹಾರ ಸೇವನೆ, ಬೇರೆ ಬೇರೆ ಥರದ್ದು ಫಿಸಿಕಲ್ ಇನ್ಆಕ್ಟಿವಿಟಿ. ನಾವು ಆವಾಗಲೇ ಹೇಳಿದ್ವಿ ಸೆಡೆಂಟರಿ ಲೈಫ್ ಸ್ಟೈಲ್, ಫಿಸಿಕಲ್ ಇನ್ಆಕ್ಟಿವಿಟಿಯಿಂದಾಗಿ ರಕ್ತ ತೂಕ ಜಾಸ್ತಿ ಆಗ್ತದೆ, ಅದರಿಂದ ರಕ್ತದ ಒಂದು ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗ್ತದೆ, ಮತ್ತು ಒಳಗಡೆ ರಕ್ತನಾಳದ ಚರ್ಮ ದಪ್ಪ ಆಗಿ ಈ ಬ್ಲಡ್ ಪ್ರೆಷರ್ ಬರುವ ಚಾನ್ಸಸ್ ಇರ್ತದೆ. ಸೊ ಸಾಮಾನ್ಯ ನಾನು ಇವಾಗಲೇ ಹೇಳಿದಾಗೆ ಈ ವೆಯ್ಟ್ ಆಗಲಿ ಅಥವಾ ದುಶ್ಚಟಗಳಾಗಲಿ ಅಥವಾ ಈ ಒಂದು ಆಹಾರ ಸೇವನೆಯಿಂದ ಬರುವಂತಹದ್ದು ನಾವು ಆದಷ್ಟು ಬೇಗ ಜಾಗ್ರತೆಯಲ್ಲಿದ್ದರೆ ಮಾತ್ರ ಈ ಒಂದು ರಕ್ತದೊತ್ತಡ ಬರುವ ಒಂದು ಏಜನ್ನು ಅಡ್ವಾನ್ಸ್ ಮಾಡ್ಬೋದು. ಸೊ 30 ವರ್ಷ ಬರುವಂಥದ್ದು ನಿಮ್ಗೆ 50 ವರ್ಷಕ್ಕೂ ಏನು ಸಮಸ್ಯೆ, ಜಾಗೃತಿಯಲ್ಲಿದ್ದರೆ 50 ವರ್ಷ ಬರೋದಿಲ್ಲ, 60 ವರ್ಷದವರೆಗೂ ಏನು ಸಮಸ್ಯೆಗಳು ಬರೋದಿಲ್ಲ. ಸೊ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು, ಮತ್ತು ಇದನ್ನು ಪ್ರಾರಂಭ ಹಂತದಲ್ಲಿ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಸೊ ಈ ರಕ್ತದ ಒತ್ತಡ ಅಂದ್ರೆ ಏನು ಸಾಮಾನ್ಯವಾಗಿ ಅಂದರೆ ಈ ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್ ಅಂತೇಳಿ 2 ಥರದ ರಕ್ತದ ಒತ್ತಡ ಇದೆ. ಸೊ ಏನಿದು ಸಿಸ್ಟೋಲಿಕ್ ಅಂದರೆ ಈ ಮೇಲಿನ ಪ್ರೆಷರ್ ಸಾಮಾನ್ಯವಾಗಿ 140 ಮೇಲೆ ಬರಬಾರ್ದು. 140 ಮೇಲೆ ಬಂದರೆ ಇದು ಲಾಂಗ್ ಟರ್ಮ್ ಅಲ್ಲಿ ಹಾರ್ಟಿಗೆ ಬೇರೆ ಬೇರೆ ರಕ್ತನಾಳಕ್ಕೆ ಡ್ಯಾಮೇಜ್ ಆಗ್ತದೆ, ಮತ್ತೆ ಅದರಿಂದಾಗಿ ಬೇರೆ ಬೇರೆ ಸಮಸ್ಯೆಗಳು ಬರ್ತದೆ. ಮತ್ತೆ ಕೆಳಗಡೆದು ಸಾಮಾನ್ಯವಾಗಿ ಸಣ್ಣ ಪ್ರಾಯದವರಲ್ಲಿ ಇದು 80ರಿಂದ ಮೇಲೆ ಹೋಗಬಾರ್ದು. ಸೊ ಇದು ಮೇಲೆ ಹೋದ್ರೆ ಸಾಮಾನ್ಯವಾಗಿ ಏನಾಗ್ತದೆ 160ವರೆಗೂ ಯಾವುದೇ ಸಿಂಪ್ಟಮ್ಸ್ 3 ವರ್ಷ ನೀವು ಟ್ರೀಟ್ಮೆಂಟ್ ತಗೊಳ್ಳಿದ್ರೆ ಏನು ತೊಂದರೆ ಆಗೋದಿಲ್ಲ, ಹೊರಗಡೆ ಗೊತ್ತಾಗಲ್ಲ. ಒಳಗಡೆನೆಲ್ಲ ಅಂಗಾಂಗಗಳಿಗೆ ಅದು ತಲೆಯಿಂದ ಹಿಡಿದು ಅದು ಬ್ರೈನ್ ಆಗಿರ್ಬೋದು, ಕಣ್ಣಿನ ರಕ್ತನಾಳಾಗಿರ್ಬೋದು, ಹಾರ್ಟಿನ ರಕ್ತನಾಳಾಗಿರ್ಬೋದು, ಕಿಡ್ನಿಯ ರಕ್ತನಾಳಾಗಿರ್ಬೋದು ಅಥವಾ ಕಾಲಿನ ಆಗಿರ್ಬೋದು, ಎಲ್ಲದಕ್ಕೂ ಡ್ಯಾಮೇಜ್ ಆಗ್ತಾ ಹೋಗ್ತದೆ. ಅದು ಒಳಗಡೆಯಿಂದ ಮಾತ್ರ ಇರ್ತದೆ ಹೊರತು ಹೊರಗಡೆಯಿಂದ ಏನು ದುಷ್ಪರಿಣಾಮ ಸಿಂಪ್ಟಮ್ಸ್ ಕಾಣೋದಿಲ್ಲ. ಸೊ ಇದರಿಂದಾಗಿ ಡಯಾಬಿಟಿಸ್ ಕಾಂಪ್ಲಿಕೇಶನ್ ಆಗಲಿ ಹೈಪರ್ ಟೆನ್ಷನ್ ಕಾಂಪ್ಲಿಕೇಶನ್ ಜಾಸ್ತಿ ಆಗ್ತದೆ. ಸೊ ಇದು ಜಾಗ್ರತೆ ಮಾಡಬೇಕು, ನಮ್ಮ ಸಾರ್ವಜನಿಕರಲ್ಲಿ ಜಾಗ್ರತೆ ಆಗಬೇಕು. ಮತ್ತೆ ಟ್ರೀಟ್ಮೆಂಟ್ ಇದು ಈ ಒಂದು ಬ್ಲಡ್ ಪ್ರೆಷರ್ ಇಂದಾಗಿ ಡಯಾಬಿಟಿಸ್ನಾಗಿ ಟ್ರೀಟ್ಮೆಂಟ್ ಇರುವಂತಹದ್ದು. ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಟ್ಟರೆ ಇದು ಸಾಮಾನ್ಯ ಜನರಲ್ಲಿ ಏನು ನಿಮಗೆ ಒಂದು ದಿನನಿತ್ಯ ಕೆಲಸ ಮಾಡ್ಬೋದು ಅಂತ ಒಂದು ಉತ್ತಮ ಆರೋಗ್ಯ ಶೈಲಿಯಲ್ಲಿ ಇರ್ಬೋದು, ಏನೂ ಕಾಂಪ್ಲಿಕೇಶನ್ ಬರದೆ ಅದನ್ನು ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡೋ ಸಾಧ್ಯತೆ ಇರ್ತದೆ. ಸೊ ಇನ್ನೊಂದು ಮುಖ್ಯ ಇದು 3ನೇದಾಗಿ ಸಾಮಾನ್ಯವಾಗಿ ನಾವು ಕ್ಯಾನ್ಸರ್ ಅಂತ ಹೇಳ್ತೇವೆ. ಈ ಕ್ಯಾನ್ಸರ್ ಅನ್ನುವಂಥದ್ದು ಕ್ಯಾನ್ಸರ್ನ ಹಾವಳಿ ಜಾಸ್ತಿ ಆಗಿದೆ. ಸೊ ಈಗ ಮೊದಲು ಇಷ್ಟು ಇರಲಿಲ್ಲ. ಸೊ ಇದು ಮುಖ್ಯವಾಗಿ ಈ ನಾನು ಆವಾಗಲೇ ಹೇಳಿದ ರಿಸ್ಕ್ ಫ್ಯಾಕ್ಟರ್ಸ್ ಇಂದಾಗಿ ನಾವು ತೆಗೆದುಕೊಳ್ಳುವ ಆಹಾರ ಶೈಲಿಯಲ್ಲಿ ಮತ್ತು ದುಶ್ಚಟಗಳಿಂದಾಗಿ ಬೇರೆ ಬೇರೆ ಥರದ ಕ್ಯಾನ್ಸರ್ಗಳು ಬರ್ತದೆ. ಮುಖ್ಯವಾಗಿ ಮೇಲ್ಸ್ ಅಲ್ಲಿ ಈ ಶ್ವಾಸಕೋಶದ ಕ್ಯಾನ್ಸರ್ ಬರುವಂಥದ್ದು, ಬಾಯಿಯ ಕ್ಯಾನ್ಸರ್ ಬರುವಂಥದ್ದು, ಲಿವರ್ನ ಕ್ಯಾನ್ಸರ್ ಬರುವಂಥದ್ದು, ಪ್ರೋಸ್ಟೇಟ್ನ ಕ್ಯಾನ್ಸರ್. ಸೊ ಇದು ಕಾಮನ್ ಪ್ರಾಬ್ಲಮ್ಸ್ ಇನ್ ಮೇಲ್ಸ್. ಫಿಮೇಲ್ಸ್ ಅಲ್ಲಿ ಸಾಮಾನ್ಯವಾಗಿ ಈ ಬಾಯಿಯ ಕ್ಯಾನ್ಸರು ಮತ್ತು ಬ್ರೆಸ್ಟ್ ಕ್ಯಾನ್ಸರ್. ಆಕ್ಚುಲಿ ನಮ್ಮ ರೋಟರಿ ಬೀಯಿಂಗ್ ದ ಡೈಮಂಡ್ ಜುಬ್ಲಿ ಪ್ರೆಸಿಡೆಂಟ್ ಆಫ್ ದಿಸ್ ಇಯರ್, ವಿ ಹ್ಯಾವ್ ಎ ಪ್ರಾಜೆಕ್ಟ್ ಆಫ್ ಪುತ್ತೂರ್ ರೋಟರಿ ಮ್ಯಾಮೋಗ್ರಫಿ ಸೆಂಟರ್ ವಿಚ್ is going to be opened shortly in Pragati Specialty Hospital. This is 62 lakhs project. So ಇದರಲ್ಲಿ ರೋಟರಿ ಫೌಂಡೇಶನ್ ಅವರು ಈ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಡಯಾಗ್ನೋಸ್ಟಿಕ್ಸ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ಇದು ಮುಂದಿನ ಜುಲೈಯಲ್ಲಿ ಅಥವಾ ಆಗಸ್ಟ್ ಅಲ್ಲಿ ಇದು ನಮ್ಮ ಈ ಪ್ರಗತಿ ಹಾಸ್ಪಿಟಲ್ ಪ್ರಿಮೈಸ್ ಅಲ್ಲಿ ಸಾಧ್ಯ ಆಗ್ತದೆ. ಇದು ಒಂದು ಉತ್ತಮ ಒಂದು ಮೆಸೇಜ್ ಅಂದ್ರೆ ಈ BPL ಕಾರ್ಡ್ ಹೋಲ್ಡರ್ಸ್ಗೆ 100% ಫ್ರೀ ಟೆಸ್ಟ್ ಆಗಿದೆ. ಈ ಫ್ರೀ ಟೆಸ್ಟ್ ಮಾಡ್ತೇವೆ. ಸೊ ಇದು ಯಾಕೆ ಅಂದ್ರೆ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಅನ್ನ ಸಾಕಷ್ಟು ಬೇಗ ಗುರುತು ಹಚ್ಚುವಂತಹದ್ದು. ಮುಖ್ಯವಾಗಿ ಕ್ಯಾನ್ಸರ್ಗಳಲ್ಲಿ ಒಂದು ನಾವು ಸೂತ್ರ ಅಂದ್ರೆ ತಿಳ್ಕೊಳ್ಬೇಕೇನೆಂದ್ರೆ ಈ ಕ್ಯಾನ್ಸರ್ ಅನ್ನ ಆದಷ್ಟು ಬೇಗ ಗ್ರೇಡ್ 1 ಗ್ರೇಡ್ 2 ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿದರೆ 100% ಗುಣ ಮಾಡುವ ಚಾನ್ಸಸ್ ಇದೆ. ಸೊ ಈ ಕೆಲಸ ನಮ್ಮ ಯುವ ಜನತೆ ಡಾಕ್ಟರ್ಸ್ ಎಲ್ಲ ಆಗಬೇಕು ಮತ್ತು ಸಾರ್ವಜನಿಕರಿಗೆ ಇದರ ಒಂದು ಮಾಹಿತಿ ಬರಬೇಕು. ಸೊ ಈ ಕ್ಯಾನ್ಸರ್ಸ್ ಅಲ್ಲಿ ಆದಷ್ಟು ಬೇಗ ತಪಾಸಣೆ ಮಾಡಿದರೆ ಮಾತ್ರ ಈ ದುಶ್ಚಟಗಳಿಂದ ದೂರವಿದ್ದು ತಪಾಸಣೆ ಮಾಡಿದರೆ ಮಾತ್ರ ಆದಷ್ಟು ಬೇಗ ಇದನ್ನು ಸಂಪೂರ್ಣ ಗುಣಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಬಾಯಿಯ ಕ್ಯಾನ್ಸರ್ ಅಲ್ಲಿ ನೋಡಿ ಗಾಯ ಆಗ್ತದೆ, ಸ್ಟಾರ್ಟಿಂಗ್ ಅಲ್ಲಿ ಸಣ್ಣ ಗಾಯ ಇರ್ತದೆ, ನೋವಿರೋದಿಲ್ಲ, ಮತ್ತೆ ರಕ್ತ ಬರ್ಲಿಕ್ಕೆ ಶುರು ಆಗ್ತದೆ, ಬಾಯಿ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ, ನುಂಗ್ಲಿಕ್ಕೆ ಆಗುದಿಲ್ಲ, ಸ್ವರ ಬದಲಾಗ್ತದೆ. ಇದು ಆ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆದ್ರೆ ಅದು ಸ್ಟೇಜ್ 4 ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆದಷ್ಟು ಬೇಗ ವೈಟ್ ಪ್ಯಾಡ್, ನಾವು ಅದನ್ನ ಲ್ಯೂಕೋಪ್ಲೇಕಿಯಾ ಅಂತ ಹೇಳ್ತೇವೆ. ಲ್ಯೂಕೋಪ್ಲೇಕಿಯಾ ಬರೀ ಬೆಳೆದಾಗುವಂಥದ್ದು ಸರ್ಜನ್ಸ್ ಹತ್ರ ಹೋದ್ರಿ, ಪರೀಕ್ಷೆ ಮಾಡಿದ್ರೆ, ಟೆಸ್ಟಿಗೆ ತೆಗೆದ್ರು, ಮತ್ತೆ ಅದನ್ನ ಇದ್ದ ಎಫೆಕ್ಟ್ ಆದ ಜಾಗವನ್ನು ಕತ್ತರಿಸಿ ತೆಗೆದ್ರೆ 100% ಗುಣ.
ಈ ಕೆಲಸ ಆಗ್ಬೇಕು. ಈ ಕೆಲಸ ಸಾರ್ವಜನಿಕರಲ್ಲಿ ಅದನ್ನ ಮಾಹಿತಿ ಸಿಗಬೇಕು ಮತ್ತು ವೈದ್ಯರು, ಯುವ ವೈದ್ಯರು ಇದ್ರ ಮೇಲೆ ಕೆಲಸ ಮಾಡಬೇಕು. ನಾವು ಪ್ರಿವೆನ್ಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಈ ನಾನ್ ಕಮ್ಯುನಿಕಬಲ್ ಡಿಸೀಸ್ ಏನಿದೆ, ನಮ್ಮ ಏನು ದೇಶದ ಆರ್ಥಿಕ ಸ್ಥಿತಿಯನ್ನ ಹದಗೆಡಿಸ್ತದೆ, ಇದನ್ನ ಪ್ರಾರಂಭ ಹಂತದಲ್ಲಿ ಚಿಕಿತ್ಸೆ ಮಾಡಿದ್ರೆ ಮಾತ್ರ ಇದನ್ನ ಸಂಪೂರ್ಣಗೊಳಿಸಬಹುದು. ಮತ್ತು ಎಲ್ಲ ನಮ್ಮ ಇತ್ತೀಚಿನ ಮೆಡಿಕಲ್ ಅಡ್ವಾನ್ಸ್ ಇದೆ ಅದು ಸಕ್ಸಸ್ಫುಲ್ ಆಗ್ತದೆ. ಸೊ ಅದಕ್ಕೆ ಈಗ ಅದು ಬೇರೆ ಬೇರೆ ಸರ್ಜರಿಗಳು, ಈಗ ಸರ್ಜಿಕಲ್ ಟೆಕ್ನಿಕ್ಸ್ ಅಲ್ಲಿ ತುಂಬಾ ಅಡ್ವಾನ್ಸ್ ಆಗಿದೆ. ಸೊ ಈ ಮುಖ್ಯವಾಗಿ ಬ್ರೆಸ್ಟ್ ಕ್ಯಾನ್ಸರ್, ಡಾಕ್ಟರ್ ಸ್ಮಿತಾ ಹೆಸರ ಇಸ್ ಮೈ ಡಾಟರ್, ಶಿ ಈಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕೇಸ್ ಹೆಗ್ಡೆ. ಶಿ ಕೀಪ್ಸ್ ಟೆಲಿಂಗ್ ಇಂಥ ಒಂದು ಟ್ರೀಟ್ಮೆಂಟ್ ಇದೆ ಅಂದರೆ ಈ ಸಾಮಾನ್ಯವಾಗಿ ಒಂದು ಸ್ಟೇಜ್ ವೇರ್ ಕ್ಯಾನ್ಸರಿಗೂ ಉತ್ತಮ ಟ್ರೀಟ್ಮೆಂಟ್ ಆಗಿ ಅವ್ರಿಗೆ ಏನು ಸಮಸ್ಯೆ ಇಲ್ಲದ ಪರಿಸ್ಥಿತಿಗಳು ನಮ್ಮ ಈ ರೀಸೆಂಟ್ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಇದೆ. ಸೊ ಇದಕ್ಕೆ ಇದು ಸಾರ್ವಜನಿಕ ಮಾಹಿತಿ ಇದ್ರೆ ಮಾತ್ರ ಅದನ್ನು ಬೇಗ ಇಲ್ಲಂದ್ರೆ ಅವರು ಏನೋ ನನಗೆ ಇದು ಸಣ್ಣ ಬಚ್ಚೆ ಇತ್ತು, ನನಗೆ ಹಾರ್ಮೋನ್ ಗಟ್ಟಿಯಾಗಿದೆ, ಸೊ ಇದನ್ನ ಇದು ಮಾಡಿ ಅದಕ್ಕೆ ಏನು ಇಂಪಾರ್ಟೆಂಟ್, ಬಿಕಾಸ್ ಅದರಲ್ಲಿ ಸಿ ಒನ್ ಥಿಂಗ್ ವಾಟ್ ಯು ರಿಮೆಂಬರ್ ರಿಗಾರ್ಡಿಂಗ್ ಮೆಲಿಗ್ನೆನ್ಸೀಸ್, ಇಟ್ ಇಸ್ ಪೇನ್ಲೆಸ್. ಮೋಸ್ಟ್ ಆಫ್ ದ ಮೆಲಿಗ್ನೆನ್ಸೀಸ್ ಆರ್ ಪೇನ್ಲೆಸ್. ನಮಗೆ ನೋವು ಬರೋದಿಲ್ಲ, ಅದನ್ನೇನು ತೊಂದರೆಗಳು ಬರೋದಿಲ್ಲ, ಅದರಿಂದ ಡಿಟೆಕ್ಷನ್ ಲೇಟ್ ಆಗ್ತದೆ. ಸೊ ಈ ಡಿಟೆಕ್ಷನ್ ಬೇಗ ಆಗ್ಬೇಕಾದ್ರೆ ನೀವು ಒಂದು ಸಸ್ಪೆಕ್ಟೆಡ್ ಇಲ್ಲಿ ಅಂದ್ರೆ ನಾವಾಗಲೇ ಹೇಳಿದಾಗೆ ಫ್ಯಾಮಿಲಿ ಹಿಸ್ಟ್ರಿ, ತಂದೆ ತಾಯಿಗೆ ಏನಾದರೂ ಕ್ಯಾನ್ಸರ್ ಇದೆ ಅಂದ್ರೆ ನೀವು ಆದಷ್ಟು ಬೇಗ ತಪಾಸಣೆ ಮಾಡ್ತಾ ಇರಬೇಕು. ಸೊ ತಂದೆ ತಾಯಿಗೆ ಒಂದು 50 ವರ್ಷದಲ್ಲಿ ಬಂದರೆ ನಿಮಗೆ 30 ವರ್ಷದಲ್ಲಿ ಬರೋ ಚಾನ್ಸ್ ಇರ್ತದೆ. ಸೊ ಬೇಗ ತಪಾಸಣೆ ಆಗಬೇಕು. ರಿಸ್ಕ್ ಫ್ಯಾಕ್ಟರ್ಸ್ ಇರುವಾಗ ಆದಷ್ಟು ಬೇಗ ತಪಾಸಣೆ ಮಾಡ್ತಾ ಇರಬೇಕು. ಸೊ ಇದು ತಪಾಸಣೆ ತಿಂಗಳಿಗೊಮ್ಮೆ ಮಾಡೋದಲ್ಲ, ವರ್ಷಕ್ಕೊಮ್ಮೆ ಮಾಡಿದ್ರೆ ಸಾಕಾಗ್ತದೆ. ಸ್ಕ್ರೀನಿಂಗ್ ಆಫ್ ದ ಡಿಸೀಸಸ್ ವರ್ಷಕ್ಕೊಮ್ಮೆ ಅದಕ್ಕೆ ಸಂಬಂಧಪಟ್ಟಿದ್ದು ಕಾಯಿಲೆಗಳನ್ನ ಟೆಸ್ಟ್ ಮಾಡಿದ್ರೆ ವೈದ್ಯರ ಹತ್ರ, ಅದು ಸೂಕ್ತ ವೈದ್ಯರ ಹತ್ರ ಹೋಗಿ ಅದನ್ನ ಆದಷ್ಟು ಬೇಗ ಗುರುತು ಹಚ್ಬಾರ್ದು, ಸಂಪೂರ್ಣ ಮಾಹಿತಿ ಟ್ರೀಟ್ಮೆಂಟ್ ತಗೊಳ್ಬಹುದು. ಸೊ ಇನ್ನು ಈ ಒಂದು ಯಾವುದು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಏನಿರ್ತದೆ, ಸ್ಟಾರ್ಟಿಂಗ್ ಅಲ್ಲಿ ಸಣ್ಣ ಗಡ್ಡೆ ಇರ್ತದೆ, ಚೂರು ನೀರು ಬರ್ತಾ ಇದೆ ತೊಟ್ಟೆಯಲ್ಲಿ, ನಿಪ್ಪಲ್ಸ್ ಅಲ್ಲಿ ರಕ್ತ ಬರ್ತದೆ, ಕೆಲವೊಮ್ಮೆ ಬೇರೆ ಏನು ಸಮಸ್ಯೆಗಳಿರೋದಿಲ್ಲ. ಸೊ ಆದಷ್ಟು ಬೇಗ ವೈದ್ಯರ ಸಂಬಂಧಪಟ್ಟ ವೈದ್ಯರ ಪರೀಕ್ಷೆ ಮಾಡಿಸಿದ್ರೆ ಮ್ಯಾಮೋಗ್ರಫಿ ಎಲ್ಲ ಆಗ್ಬೋದು ಅಥವಾ ಬಯಾಪ್ಸಿ ಆಗ್ಬೋದು, ಇಮಿಡಿಯೇಟ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಡಿಟೆಕ್ಷನ್ ಆಗ್ತದೆ, ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗ್ತದೆ, ಟೋಟಲಿ ಕ್ಯೂರೇಬಲ್. ಸೊ ಈ ಸಂದರ್ಭ ನಮ್ಮ ಎಲ್ಲ ಕ್ಯಾನ್ಸರ್ ಪೇಷಂಟ್ಸ್ಗೂ ಬರಬೇಕು. ಆ ನಿಟ್ಟಿನಲ್ಲೇ ವೈದ್ಯರು ಕೆಲಸ ಮಾಡಬೇಕು. ಸೊ ಮುಖ್ಯ ಬ್ಯಾಲೆನ್ಸ್ ಆಫ್ ಹೆಲ್ತ್ ಲೈಫ್ ಅಂತ ನಾನು ಒಂದು ನಮ್ಮ ಆರೋಗ್ಯ ಶೈಲಿ, ಈ ಒಂದು ಇತ್ತೀಚಿನ ಸ್ಟ್ರೀಟ್ಸ್ ಅಲ್ಲಿ ಹೊಸ ಸ್ಟ್ರೀಟ್ಸ್ ಅಲ್ಲಿ ನೋಡ್ತೇವೆ, ಒಳ್ಳೆ ಅಟ್ರಾಕ್ಟಿವ್ ಫುಡ್ಸ್ ಇರ್ತದೆ, ಅದು ಒಳ್ಳೆ ಕಲರ್ ಇರ್ತದೆ, ಅದನ್ನ ಒಂದು ತಿನ್ನುವ ಒಂದು ಹವ್ಯಾಸ ನೀವು ಯೋಚನೆ ಮಾಡಬೇಕು. ಸೊ ಯಾವಾಗಲೂ ದೂರ ಇರಬೇಕು. ಸೊ ಈ ಸಾಮಾನ್ಯವಾಗಿ ನಮ್ಮ ತರಕಾರಿಗಳ ತಿಂಡಿ ತಿನಿಸುಗಳಲ್ಲಿ ಕಲರ್ಸ್ ತುಂಬಾ ಇಟ್ ಇಸ್ ಈಸಿ ಟು ರಿಮೆಂಬರ್. ಯಾವುದು ಹಸಿರು ಉಂಟೋ ಅದು ತರಕಾರಿಯಿಂದ ಬಂದಂತಹದ್ದು, ಸಾಮಾನ್ಯವಾಗಿ ದೇಹಕ್ಕೆ ತುಂಬಾ ಒಳ್ಳೆಯದು. ಇದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಮತ್ತೆ ಎಲ್ಲೋ ಇರುವಂತದ್ದು, ಅದು ಹಣ್ಣುಗಳಾಗ್ಲಿ ತರಕಾರಿಗಳಾಗ್ಲಿ ಯಾವಾಗಲೂ ಮಾಡರೇಟ್ ಆಗಿ ತಗೊಳ್ಬೇಕು. ರೆಡ್ ಕಲರ್ ಯಾವ್ದಿದೆ ಆಲ್ವೇಸ್ ನೀವು ರೆಡ್ ಡೇಂಜರ್ ಅಂತ ಹೇಳ್ತೀರಾ, ಇದು ಆಹಾರ ಶೈಲಿಯಲ್ಲೂ ಡೇಂಜರ್. ಸೊ 3 ವಿಷಯ ಅಂದ್ರೆ, ಒಂದು ಆಹಾರ ಪದ್ಧತಿ ಇಂಪ್ರೂವ್ಮೆಂಟ್ ಆಗ್ಬೇಕು, ದುಶ್ಚಟಗಳಿಂದ ದೂರ ಇರಬೇಕು, ಮತ್ತೆ ನಿಮ್ಮ ಎಕ್ಸಸೈಸ್, ಆವಾಗಲೇ ಹೇಳಿದೆ ಫಿಸಿಕಲ್ ಎಕ್ಸಸೈಸ್ ಬೇಕು. ನಮ್ಮ ಮುಖ್ಯವಾಗಿ ರಿಸ್ಕ್ ಫ್ಯಾಕ್ಟರ್, ನಿಮ್ಮ ತಂದೆ ತಾಯಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಥವಾ ಬ್ಲಡ್ ರಿಲೇಟೆಡ್ ರಿಸ್ಕ್ ಫ್ಯಾಕ್ಟರ್ಸ್ ಇರುವಾಗ ನೀವು ಎಕ್ಸಸೈಸ್ ಮಾಡಬೇಕಾಗುವಂತದ್ದು ಪ್ರಾರಂಭ ಆಗ್ಬೇಕಂತದ್ದು 50 ವರ್ಷ ಅಲ್ಲ, 25 ವರ್ಷ ಆಗಬೇಕು. ನಮ್ಮ ಈ ಒಂದು ಮಕ್ಕಳಲ್ಲಿ ಒಂದು ಪ್ರೀತಿ ಜಾಸ್ತಿ ಆಗಿ ಒಂದು ಓವರ್ ಫೀಡಿಂಗ್ ಆಗಿ ನನ್ಗೆ ಅನ್ಸದೆ ತುಂಬಾ ಈ ಚೈಲ್ಡ್ಹುಡ್ ಒಬಿಸಿಟಿ ನೋಡ್ತೇವೆ. 20 ವರ್ಷದಲ್ಲಿ 100 kg ಅನ್ವಾಂಟೆಡ್ ವೆಯ್ಟ್, ಸೊ ಅನ್ವಾಂಟೆಡ್ ಈಟಬಲ್ಸ್. ಸೊ ಇದು ಹೋಗ್ಲಾಡಿಸ್ಬೇಕಾದ್ರೆ ನಮ್ಮ ಜೀವನ ಸ್ಟೈಲ್ ಇಂಪ್ರೂವ್ ಆಗಬೇಕು. ಮತ್ತೆ ಈ ಆದಷ್ಟು ಬೇಗ ನಮ್ಮ ತೂಕವನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಆವಾಗಲೇ ಹೇಳಿದಾಗ ಗ್ರೀನ್ ಮತ್ತೆ ರೆಡ್ ಇದನ್ನೆಲ್ಲ ಒಂದು ಗಮನದಲ್ಲಿದ್ದರೆ, ನೀವು ಆಹಾರ ತಿನ್ನುವಾಗ ಅಕಸ್ಮಾತಾಗಿ ಪೇಟೆಗೆ ಹೋಗಿ ಸಂಡೆ ಹೋಗ್ತೀರಿ, ಸಾಕಷ್ಟು ಹೊಟ್ಟೆ ತುಂಬ ತಿಂತೀರಿ, ಅದು ನೋಡ್ಲಿಕ್ಕೆ ಚಂದ ಇರ್ತದೆ, ಸ್ವೀಟ್ಸ್ ಇರ್ತದೆ, ಎಲ್ಲ ತಿಂತೀರಿ, ಮತ್ತು ದೀಸ್ ಹ್ಯಾಬಿಟ್ಸ್ ಆರ್ ನಾಟ್ ಗುಡ್ ಎಟ್ ಆಲ್. ಸೊ ಇದನ್ನ ನಾವು ಹೋಗಲಾಡಿಸ್ಬೇಕು. ಸೊ ಇದು ತರಕಾರಿಗಳಾಗಿರ್ಬೋದು, ನಿಮ್ಮ ವೆಜಿಟೇರಿಯನ್ ಫುಡ್ ಆಗಿರ್ಬೋದು. ಸಾಮಾನ್ಯವಾಗಿ ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ನಾವು ಏನು ಹೇಳ್ತೇವೆ, ಈ ಫ್ಯಾಟ್ ಅಂಶ, ಸ್ಯಾಚುರೇಟೆಡ್ ಫ್ಯಾಟ್ಸ್ ಜಾಸ್ತಿ ಇರ್ತದೆ. ಈ ಸ್ಯಾಚುರೇಟೆಡ್ ಫ್ಯಾಟ್ಸ್ ಜಾಸ್ತಿ ಇರುವಾಗ ಸಾಮಾನ್ಯವಾಗಿ ಇದು ನಿಮ್ಮ ಬ್ಲಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲಿಕ್ಕೆ ಕಾರಣ ಆಗ್ತದೆ. ಮತ್ತು ಇದರಿಂದಾಗಿ ರಕ್ತನಾಳ ಬ್ಲಾಕೇಜ್ ಆಗ್ತದೆ. ಈ ಎಲ್ಲ ಹೆಚ್ಚಿನ ನಾನ್ ಕಮ್ಯುನಿಕಬಲ್ ಡಿಸೀಸ್, ಈ ರಕ್ತದೊತ್ತಡ ಮತ್ತೆ ಸೀಮೂತ್ರ ಮಾತ್ರ ಅಲ್ಲ, ಕ್ಯಾನ್ಸರಿಗೂ ದುಷ್ಪರಿಣಾಮ ಇದೆ. ಇದನ್ನು ನಾವು ತಿಳ್ಕೊಳ್ಬೇಕು, ಕ್ಯಾನ್ಸರಿಗೂ ದುಷ್ಪರಿಣಾಮ ಇದೆ. ಸೊ ಇಂಥ ಒಂದು ಪ್ರಿವೆಂಟಿವ್ ಅಪ್ರೋಚ್ ನಮ್ಮ ಮುಂದಿನ ದಿನಗಳಲ್ಲಿ ಬಂದರೆ, ಈ ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ ಇದೆ, ವೈದ್ಯ ನಾರಾಯಣ ಹರಿ ಏನಿದೆ, ಇದು ಅದಕ್ಕೆ ನಿಜವಾದ ಅರ್ಥ ಕೊಡ್ತದೆ. ಈ ನಿಜವಾದ ಅರ್ಥವನ್ನು ಕಲ್ಪಿಸುವ
ಕೆಲಸ ನಮ್ಮ ವೈದ್ಯಕೀಯ ಜಗತ್ತಿನಿಂದ ಡಾಕ್ಟರ್ಸ್ ಯಂಗ್ ಡಾಕ್ಟರ್ಸ್ ಆಗ್ಬೇಕು, ಮತ್ತೆ ನಿಮ್ಮ ಪ್ರತಿಕ್ರಿಯೆಗಳಿದ್ದು ಕೆಲಸ ಆಗ್ಬೇಕು. ನೀವು ಅವೇರ್ನೆಸ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೇಕು. ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಹೋಗಿ ಸಣ್ಣವನ್ನು ಚಿಕಿತ್ಸೆಗೆ ಏನೋ ಒಂದು ಇಲ್ಲಿ ದಪ್ಪ ಬಂತು, ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಲಿಲ್ಲ, ಅದನ್ನ ಈ ಪೇಪರ್ ನಲ್ಲಿ ಹಾಕುವ ಬದಲು ನೀವು ಆ ಯಾವುದೇ ಒಂದು ಉತ್ತಮ ಕನ್ಸಲ್ಟ್ ಸ್ಪೆಷಲಿಸ್ಟ್ ಆದ್ರೆ ಅವ್ರನ್ನ ಆರ್ಟಿಕಲ್ಸ್ ಕೊಡ್ಲಿಕ್ಕೆ ಹೇಳಿ, ಅವ್ರನ್ನ ನಿಮ್ಮ ಸ್ಟುಡಿಯೋಗೆ ಕರೀರಿ, ಅವೇರ್ನೆಸ್ ಕ್ರಿಯೇಟ್ ಮಾಡಿ. ದಟ್ ವಿಲ್ ಬಿ ಯೂಸ್ಫುಲ್ ಫಾರ್ ದ ಪಬ್ಲಿಕ್. So that's all I wanted to say. So thank you once again for recognizing me for this awareness program of Doctor Day celebration, because I'm very happy today, because being the Diamond Jubilee President, I got the first prize in the district out of 88 clubs. Yes. It's all because of your media support and support of my Rotarians of my club, 110 Rotarians. It really has changed my way of life, both in the medical field as well as in the social field. ಡಾಕ್ಟರ್, ಈಗ ಮುಖ್ಯವಾಗಿ ಯುವ ಜನರಲ್ಲಿ ಕಾಡುವಂತಹ ಸಮಸ್ಯೆಗಳು ವಿಸ್ತೃತವಾಗಿ ಅವೆಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ರಿ. ಜೊತೆಗೆ ಈಗ ಮುಖ್ಯವಾಗಿ ಇರುವಂತಹ ಸಮಸ್ಯೆಗಳು ಅಥವಾ ಇಂದಿನ ಈ ಒಂದು ಕಾಲಘಟ್ಟದಲ್ಲಿ ಪ್ರಮುಖವಾಗಿ ದೊಡ್ಡ ಡೇಂಜರ್ ಆಗಿರುವಂತಹ ಸಮಸ್ಯೆಗಳ ಬಗ್ಗೆ ತಾವು ಸ್ಥೂಲವಾಗಿ ವಿವರಿಸಿದ್ರಿ. ಅದರ ಜೊತೆಗೆ ನಾವು ಮುಖ್ಯವಾಗಿ ಈ ಒಂದು ಹೃದಯದ ಸಂಬಂಧಿ ಕಾಯಿಲೆಗಳ ಬಗ್ಗೆ ಬಂದ್ರೆ ಈಗ ಇದೆಲ್ಲವೂ ಕೂಡ ಎಸಿಂಪ್ಟಮ್ಯಾಟಿಕ್, ಅಂದ್ರೆ ಯಾವುದೇ ರೀತಿಯ ಸೂಚನೆಗಳು ಲಕ್ಷಣಗಳು ಇರೋದಿಲ್ಲ ಅನ್ನುವಂಥದ್ದು. ಆದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ಸೂಚನೆಗಳೇ ಇರೋದಿಲ್ವಾ ಅನ್ನೋದು, ಅಂದ್ರೆ ಕಾಮನ್ ಆಗಿ ಇಂಥ ಒಂದು ಸೂಚನೆಗಳನ್ನ ನಾವು ಇದೊಂದು ಹೃದಯ ಸಂಬಂಧಿ ಸಮಸ್ಯೆಗಳ ಸೂಚನೆಗಳಾಗಿರ್ಬೋದು ಅಂತ ಹೇಗೆ ಫೈಂಡ್ ಔಟ್ ಮಾಡಬಹುದು? ನೀವು ಏನು ಕೇಳಿದ ಕ್ವೆಶನ್ಸ್ ಇದ್ರಿ 100ಕ್ಕೆ 100 ಸತ್ಯ. ಸಮಸ್ಯೆ ಏನಂದ್ರೆ ಈ ಡಯಾಬಿಟಿಸ್ ನಲ್ಲಿ ಮುಖ್ಯವಾಗಿ ಸಾಮಾನ್ಯವಾಗಿ ಬರುವಂತಹ ಈ ಡಯಾಬಿಟಿಸ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಪ್ರಾರಂಭಿಕ ಹಂತದಲ್ಲಿ ಟೋಟಲಿ ಅಸಿಂಪ್ಟಮ್ಯಾಟಿಕ್. ಓಕೆ ಓಕೆ. ಸೊ ಯಾವಾಗ ಸಿಂಪ್ಟಮ್ಸ್ ಬರ್ತದೆ, ಡಯಾಬಿಟಿಸ್ ವಿತ್ ಕಾಂಪ್ಲಿಕೇಶನ್ಸ್, ಹೈಪರ್ ಟೆನ್ಷನ್ ವಿತ್ ಕಾಂಪ್ಲಿಕೇಶನ್ಸ್. ಸೊ ಏನಿದು ಡಯಾಬಿಟಿಸ್ ವಿತ್ ಕಾಂಪ್ಲಿಕೇಶನ್ ಅಂದ್ರೆ ಈ ಒಂದು ಮೆಟಬಾಲಿಕ್, ಇದನ್ನ ನಾವು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಸೊ ಈ ಮೆಟಬಾಲಿಕ್ ಡಿಸಾರ್ಡರ್ ಏನಂತೆ, ಗ್ಲೂಕೋಸ್ ಅಂಶ ಪ್ರತಿಯೊಂದು ಜೀವಕೋಶದಲ್ಲಿ ಇಂತಿಷ್ಟು ಪ್ರಮಾಣ ಇರಬೇಕಂತಿದೆ. ಆ ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆದಾಗ ಆ ಸೆಲ್ಯುಲರ್ ಫಂಕ್ಷನ್ಸ್ ಎಫೆಕ್ಟ್ ಆಗ್ತದೆ. ಇದು ರಕ್ತನಾಳದ ಜೀವಕೋಶ ಇರ್ಬೋದು ಅಥವಾ ಬೇರೆ ಭಾಗದ ಜೀವಕೋಶ ಇರ್ಬೋದು. ಸೊ ಈ ಜೀವಕೋಶದ ಫಂಕ್ಷನ್ಸ್, ನಮ್ಮ ನಾರ್ಮಲ್ ಫಂಕ್ಷನ್ ಫಿಸಿಯಾಲಜಿ ಏನು ಡಿಸ್ಟರ್ಬ್ ಆಗ್ತದೆ, ಅಲ್ಲಿಯ ಆರ್ಗನ್ಸ್ ಏನಿದೆ, ಈ ಜೀವಕೋಶದ ಆರ್ಗನ್ಸ್ ಏನಿದೆ ಅದು ಕೆಡ್ತಾ ಬರ್ತದೆ. ಸೊ ಕೆಡ್ತಾ ಬರುವಾಗ ಏನು ಸಿಂಪ್ಟಮ್ಸ್ ಆಗೋದಿಲ್ಲ. ನೀವು ಫಾರ್ ಎಕ್ಸಾಂಪಲ್ ನೀವು ಕಾರ್ನ ಇಂಜಿನ್ ತಗೊಳ್ಳಿ, ಕಾರ್ನಲ್ಲಿ ಏನಾದರೂ ನಿಮ್ಮ ಬ್ರೇಕ್ ಪ್ಯಾಡ್ ಮಿಸ್ಟೇಕ್ ಇದ್ರೆ, ಸಣ್ಣ ಥಿಕ್ನೆಸ್ ಕಡಿಮೆ ಆಗಿದ್ರೆ ಏನೂ ಆಗೋದಿಲ್ಲ. ಇನ್ನೊಂದ್ಸಲ ಎಲ್ಲ ಆಕ್ಸಿಡೆಂಟ್ ಆಗಿ ಅಲ್ಲಿ ಆಕ್ಸಿಡೆಂಟ್ ಆದ್ರ ಮೇಲೆ 3 ವರ್ಷ ಮೇಲೆ 4 ವರ್ಷ ಮೇಲೆ ಗೊತ್ತಾಗುತ್ತೆ. ಸೊ ಈ ಒಂದು ಚೇಂಜಸ್, ಇನಿಷಿಯಲ್ ಚೇಂಜಸ್ ಏನಿದೆ ಮುಖ್ಯವಾಗಿ ಡಯಾಬಿಟಿಸ್ ಅಂಡ್ ಹೈಪರ್ ಟೆನ್ಷನ್ಲಿ, ದಿಸ್ ಆರ್ ಆಲ್ ಫಿಸಿಯಲಾಜಿಕಲ್ ಚೇಂಜಸ್ ವಿಚ್ ಆಕರ್ ಲೇಟರ್. ಇಟ್ ವಿಲ್ ಡ್ಯಾಮೇಜ್ ದ ಇಂಟರ್ನಲ್ ಆರ್ಗನ್ಸ್. ಆವಾಗ ಈ ರೋಗ ಲಕ್ಷಣ ಬರ್ತದೆ, ಅಲ್ಲಿವರೆಗೆ ರೋಗ ಲಕ್ಷಣ ಬರಲ್ಲ. ಓಕೆ. ಈಗ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇದೇ ರೀತಿಯ ಲಕ್ಷಣ ಇದೇ ತರ. ಈ ಹೃದಯಾಘಾತದಲ್ಲಿ ಸಾಮಾನ್ಯವಾಗಿ ಏನ್ ಹೇಳ್ತೇವೆ ನಾವು, ಹಾರ್ಟ್ ಅಟ್ಯಾಕ್ ಅಂತ ನಿಮ್ಗೆ ಕೇಳಿದ್ರಿ. ಸಾರ್ವಜನಿಕರಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಸರ್ವೇ ಸಾಮಾನ್ಯ, ಮಕ್ಕಳಿಗೂ ಗೊತ್ತಾಗ್ತದೆ. ಸೊ ಏನಿದು ಹಾರ್ಟ್ ಅಟ್ಯಾಕ್ ಅಂದ್ರೆ, ಈ ಹಾರ್ಟ್ ಅಟ್ಯಾಕ್ ಅನ್ನುವ ಒಂದು ಶಬ್ದ ಇರುವಂತಹದ್ದು ಲೇಟ್ ಸ್ಟೇಜ್ ಆಫ್ ಹಾರ್ಟ್ ಡಿಸೀಸ್. ಓಕೆ, ವೆರಿ ಲೇಟ್ ಸ್ಟೇಜ್ ಆಫ್ ಹಾರ್ಟ್ ಡಿಸೀಸ್. ಇದು ಯಾರಿಗೂ ಅರ್ಥ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಈ ಒಂದು ನಾವು ಈ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಸಾಮಾನ್ಯವಾಗಿ ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಇದು ಎಥಿರೋಸ್ಕ್ಲಿರೋಸಿಸ್ ಅನ್ನುವಂಥ ಒಂದು ಪೆಥಾಲಜಿಯಿಂದ ಬರುವಂತಹದ್ದು. ಸೊ ಏನಿದೆ ಅಂದ್ರೆ ಎಥಿರೋಸ್ಕ್ಲಿರೋಸಿಸ್ ಅಂದ್ರೆ ಸಾಮಾನ್ಯವಾಗಿ ನಾನು ಆವಾಗಲೇ ಹೇಳಿದೆ, ರಿಸ್ಕ್ ಫ್ಯಾಕ್ಟರ್ಸ್ ಇರುವಾಗ, ತುಂಬಾ ತೂಕ ಜಾಸ್ತಿ ಇರುವಾಗ, ಫ್ಯಾಮಿಲಿ ಹಿಸ್ಟ್ರಿ ಇರುವಾಗ, 25 ವರ್ಷದಲ್ಲೇ ರಕ್ತನಾಳ ದಪ್ಪ ರಫ್ ಆಗ್ತಾ ಬರ್ತದೆ, ಹಗ್ಗದ ತರ ರಫ್ ಆಗ್ತಾ ಬರ್ತದೆ. ರಕ್ತನಾಳ ನಿಧಾನವಾಗಿ ಸಪುರ ಆಗ್ತಾ ಬರ್ತದೆ. ಸಪುರ ಆಗಿ ಅದು 50% ಜಾಸ್ತಿ ಬ್ಲಾಕ್ ಆದ್ರ ಮೇಲೆ ಮಾತ್ರ ಈ ಸಿಂಪ್ಟಮ್ಸ್ ಬರ್ತದೆ. ಈ ಒಂದು ಸಪುರ ಆಗುವ ಒಂದು ಸ್ಟೇಜಸ್ ಏನಿದೆ 5 ರಿಂದ 10 ವರ್ಷ ತಗೊಳ್ತದೆ. ಸೊ ಈ ಬ್ಲಡ್ ಪ್ರೆಷರ್ ಕಾಯಿಲೆಗಳಿಗೆ, ಹಾರ್ಟಿನ ಕಾಯಿಲೆಗಳಿಗೆ ತಪಾಸಣೆ ಮುಖ್ಯವಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಇರುವಾಗ ತಪಾಸಣೆ ಯಾವಾಗ ಆಗ್ಬೇಕು, 25 ವರ್ಷ ಪ್ರಾಯದಲ್ಲಿ ಆಗ್ಬೇಕು. ಸೊ ಇಲ್ಲಾಂದ್ರೆ ಏನಾಗ್ತದೆ, ಮತ್ತೊಂದು 10 ವರ್ಷ ನಾನು ಸ್ಟ್ರಾಂಗ್ ಇದ್ದೇನೆ ಅನ್ನುವಂಥದ್ದು ಒಂದು ತಪ್ಪು ಕಲ್ಪನೆ ಅವ್ರಿರ್ತದೆ. ಬಿಕಾಸ್ ಫಿಸಿಕಲ್ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ, ಸಿಂಪ್ಟಮ್ಸ್ ಏನಿರೋದಿಲ್ಲ, ಅದು ಫುಲ್ ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಗೊತ್ತಾಗುವಂತ. ಇದು ಮುಖ್ಯವಾದ ಕಾರಣ. ಅಂದ್ರೆ ಅಂತ ಒಂದು ಸಾಧ್ಯತೆಗಳಿರುವಾಗ, ಫ್ಯಾಮಿಲಿ ಹಿಸ್ಟ್ರಿ ಇರುವಾಗ, ಇಂತ ಒಂದು ಬರಬಹುದು ಅನ್ನುವಂತ ಒಂದು ಲಕ್ಷಣಗಳಿರುವಾಗ ನಾವು ತಪಾಸಣೆಯಿಂದೇ ಕಲ್ತುಕೊಳ್ಬೇಕು, ಸಿಂಪ್ಟಮ್ಸ್ ಇಂದ ಕಲ್ತುಕೊಳ್ಳೋದಲ್ಲ. ಅದು ಈಗ ಬಹುಶಃ ನಮ್ಗೆ 1-2 ದಿನದಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂತ ಲಕ್ಷಣಗಳು ಮುಂಚೆ ಗೊತ್ತೇ ಆಗೋದಿಲ್ಲ. ಸೊ ಇದರಲ್ಲಿ ಆಕ್ಚುಲಿ ನೀವು ಏನ್ ಕೇಳಿದ್ರಿ, ಈ ಹಾರ್ಟ್ ಅಟ್ಯಾಕ್ ಅಲ್ಲಿ 3 ತರದ ಸ್ಟೇಜಸ್ ಇದೆ. ಒಂದನ್ನ ನಾವು ಆಂಜೈನ್ ಅಂತ ಹೇಳ್ತೇವೆ, ಇದು ನಿಮಗೆ ವಾರ್ನಿಂಗ್ ಸೈನ್. ಸೊ ಆಂಜೈನ ಅಂದ್ರೆ 2 ಟೈಪ್ ಆಂಜೈನ ಇದೆ, ಸ್ಟೇಬಲ್ ಆಂಜೈನ ಮತ್ತೆ ಅನ್ಸ್ಟೇಬಲ್ ಆಂಜೈನ ಅಂತ. ಸೊ ಈ ಅನ್ಸ್ಟೇಬಲ್ ಆಂಜೈನ ಅಂದ್ರೆ ಇಸ್ ಡೇಂಜರಸ್ ಪ್ರೋಸೆಸ್. ಇಟ್ ಇಸ್ ನಾಟ್ ಎ ವಾರ್ನಿಂಗ್ ಸೈನ್, ಇಟ್ ಇಸ್ ಅನ್ ಎಮರ್ಜೆನ್ಸಿ ಸೈನ್.
ಇದು ನೆನ್ಪಿಟ್ಕೊಳ್ಳೋ. ಓಕೆ. ಈ ಸ್ಟೇಬಲ್ ಎಂಜೈನ್ ಅನ್ನುವಂಥದ್ದು ನಿಮಗೆ ವಾರ್ನಿಂಗ್ ಕೊಡ್ತಾನೆ, ನೀವು ಜಾಗ್ರತೆ ಮಾಡು, ನೀನು ತಪ್ಪು ಮಾಡ್ತಾ ಇದ್ದಿ, ನಿನ್ನ ವೆಯ್ಟ್ ಕಂಟ್ರೋಲ್ ಇಲ್ಲ, ಫುಡ್ ಕಂಟ್ರೋಲ್ ಇಲ್ಲ, ಈಗಾಗಲೇ ರಕ್ತನಾಳ ದಪ್ಪ ಆಗಿದೆ, ಅದರಿಂದಾಗಿ ಹಾರ್ಟ್ ನನಗೆ ನೋವು ಬರ್ತಾ ಇದೆ ಅಂತ ಹೇಳ್ತದೆ. ದಿಸ್ ಇಸ್ ದ ವಾರ್ನಿಂಗ್ ಸೈನ್. ಅದನ್ನ ಅರ್ಥ ಮಾಡ್ಕೊಳ್ಳೋದು. ಈ ವೆರಸ್ ಅನ್ಸ್ಟೇಬಲ್ ಎಂಜೈನ್ ಇಟ್ ಇಸ್ ಆಲ್ರೆಡಿ ನ್ಯಾರೋ, ಮೇಲೆ ಕೆಳಗೆ ಆಗ್ತಾ ಇರ್ತದೆ. ಅಂದ್ರೆ ನಾವು ಅದನ್ನ ಪ್ಲೇಕ್ ರಪ್ಚರ್ ಅಂತ ಹೇಳ್ತೇವೆ. ಏನೊಂದು ಒಳಗಡೆ ಆದ ಫ್ಯಾಟ್ ಇಂದಾಗಿ ರಕ್ತನಾಳದ ಒಂದು ಪ್ಲೇಕ್ ಡೆವಲಪ್ ಆಗಿದೆ, ಅದು ಒಡಿಲಿಕ್ಕೆ ಶುರು ಆಗ್ತದೆ. ಒಡಿಲಿಕ್ಕೆ ಶುರು ಆದಾಗ ಸಡನ್ ಬ್ಲಾಕ್ ಆಗ್ತದೆ, ಟೈಮ್ ಇಲ್ಲ. ಆಂಜೈನಾ ದೇರ್ ಇಸ್ ಸಮ್ ಟೈಮ್. ನಿಮಗೆ ಅದು ಹಾರ್ಟಿಗೆ ಹೋಗುವ ರಕ್ತ ಕಡಿಮೆ ಆದಾಗ, ಏನ್ ರಕ್ತನಾಳ ಸಪುರ ಆದಾಗ ನೀವು ಇಮಿಡಿಯೇಟ್ ತಪಾಸಣೆ ಮಾಡಿದ್ರೆ ಅದನ್ನ ಸರಿಪಡಿಸ್ಕೊಳ್ಬಹುದು, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು, ಅಲ್ಲಿಗೆ ನಿಲ್ತದೆ. ವೆರಸ್ ಅನ್ಸ್ಟೇಬಲ್ ಎಂಜೈನ್ ಒಮ್ಮೆ ಪೇನ್ ಸ್ಟಾರ್ಟ್ ಆದ ನಂತರ ರಪ್ಚರ್ ಆಗುವ ಸ್ಟೇಜ್ ನಲ್ಲಿ ಅದು ಅಷ್ಟು ಸುಲಭದಲ್ಲಿ ಕಡಿಮೆ ಆಗಲ್ಲ. ಸೊ ಅದಕ್ಕೆ ಎಮರ್ಜೆನ್ಸಿ ಟ್ರೀಟ್ಮೆಂಟೇ ಬೇಕಾಗ್ತದೆ. ವಾಪಸ್ ಅದನ್ನ ಆ ರಕ್ತನಾಳ ಬ್ಲಾಕ್ ಆಗುವಂಥದ್ದು, ಅಲ್ಲಿಂದ ಕ್ಲಾಟ್ ಇರುವಂಥದ್ದು ತೆಗೆದೇ ಇದ್ರೆ ಅದು ಬೇರೆ ಜಾಗಕ್ಕೆ ಹೋಗಿ ಸೇರುವ ಚಾನ್ಸ್ ಉಂಟು, ಅಥವಾ ಹಾರ್ಟಿನ ಒಂದು ಫಂಕ್ಷನ್ಸೇ ವೈಫಲ್ಯ ಆಗಿ ಹಾರ್ಟ್ ಸ್ಟಾಪ್ ಆಗುವ ಚಾನ್ಸ್ ಇರ್ತದೆ. ಸೊ ಈ ಅನ್ಸ್ಟೇಬಲ್ ಎಂಜೈನ್ ಬರುವ ಮೊದಲೇ ಈ ತಪಾಸಣೆ ಮಾಡಿದ್ರೆ ಮಾತ್ರ ಹಾರ್ಟ್ ಅಟ್ಯಾಕ್ ಅನ್ನ, ಅದರ ನೆಕ್ಸ್ಟ್ ಸ್ಟೇಜ್ ಅಂದ್ರೆ ಹಾರ್ಟ್ ಅಟ್ಯಾಕ್. ಅಂದ್ರೆ ಆಂಜೈನಾ ಅಕ್ಯೂಟ್, ಇದನ್ನ ಅನ್ಸ್ಟೇಬಲ್ ಎಂಜೈನ್ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಅಕ್ಯೂಟ್ ಕೊರೋನರಿ ಸಿಂಡ್ರೋಮ್ ಅಂತ ಹೇಳ್ತೇವೆ. ಮತ್ತೆ ಫೈನಲ್ ಸ್ಟೇಜ್ ಇಸ್ ಅಕ್ಯೂಟ್ ಮಯೋಕಾರ್ಡಲ್ ಇನ್ಫಾರ್ಕ್ಷನ್, ಅದನ್ನ ನಮ್ಮ ಸಾರ್ವಜನಿಕರ ಭಾಷೆಯಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಇದನ್ನ ನಾವು ಪ್ರಾರಂಭಿಕ ಹಂತದಲ್ಲಿ ಗುರುತು ಹಚ್ಚಬೇಕು. ಈ ಹಾರ್ಟ್ ಅಟ್ಯಾಕ್ ಅನ್ನ ನಿವಾರಿಸುವಂತದ್ದೇ ಒಂದು ಕಾರ್ಡಿಯಾಕ್ ಪ್ರಿವೆನ್ಷನ್. ದಟ್ ಶುಡ್ ಹ್ಯಾಪನ್. ಅಂದ್ರೆ ನಿಯಮಿತವಾಗಿ ಒಂದು ಪೀರಿಯಾಡಿಕಲ್ಲಿ ಒಂದು ನಾವು ಹೆಲ್ತ್ ಚೆಕಪ್ ಮಾಡಿಸಿಕೊಳ್ತಿರೋದೇ ಅದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ. ಓಕೆ. ಇನ್ನೊಂದು ಜನರಲ್ಲಿ ಇರುವಂತದ್ದು, ಈಗ ಜಾಸ್ತಿ ಎಕ್ಸರ್ಸೈಸ್ ಮಾಡಿದ್ರೆ ಅಥವಾ ಜಾಸ್ತಿ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇಂತಹ ಒಂದು ಕಲ್ಪನೆಗಳಿದೆ. ಅಂದ್ರೆ ಅತಿಯಾದ ಒಂದು ವ್ಯಾಯಾಮ ಅಥವಾ ಅತಿಯಾದ ಎಕ್ಸರ್ಸೈಸ್ ಕೂಡ ಈ ಒಂದು ಹೃದಯ ಸಂಬಂಧಿ ಸಮಸ್ಯೆಗಳಿಗೆ, ಹೃದಯಾಘಾತಕ್ಕೆ ಕಾರಣ ಆಗ್ಬೋದಾ ಅಂತ. ನೀವು ಒಳ್ಳೆ ಕ್ವೆಶನ್ ಕೇಳಿದ್ರಿ. ನೋಡಿ, ದರ್ ಇಸ್ ಎ ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ಇನ್ ಮೈ ಎಕ್ಸ್ಪೀರಿಯನ್ಸ್. ಒಬ್ರು ಒಂದು 5 ವರ್ಷ ಮೊದಲ ಒಬ್ರು ನನ್ನ ಯುವಕ, 28 ವರ್ಷದ ಯುವಕ, ಲಿಟ್ಲ್ ಓವರ್ ವೇಟ್. ಅವರು ಒಬ್ಬರು ವೈದ್ಯರ ಹತ್ರ ಹೋಗಿದ್ದು, BP ಜಾಸ್ತಿ ಉಂಟಂತ ಹೇಳಿ ಅವರಿಗೆ ಬರೆದು ಕೊಟ್ರು. ಅವರು ಅದನ್ನ ಸಂಶಯ ಕ್ಲಿಯರ್ ಮಾಡ್ಲಿಕ್ಕೆ ನನ್ನ ಹತ್ರ ಬಂದ್ರು. ಬರುವಾಗ ಅವ್ರು ಏನ್ ಮಾಡಿದ್ರು, ಅವರ ರಕ್ತದೊತ್ತಡ ಜಾಸ್ತಿ ಅಂದ್ಕೊಳ್ಳೆ ಟ್ರೀಟ್ಮೆಂಟ್ ಬರ್ದಿದ್ರು. ಅವ್ರು ಸೀದಾ ಜಿಮ್ಮಿಗೆ ಹೋದ್ರು. ಜಿಮ್ಮಿಗೆ ಹೋಗಿ ಫುಲ್ ಇವತ್ತು ಎಕ್ಸರ್ಸೈಸ್ ಮಾಡ್ಬೇಕು, ಅದು ಎಕ್ಸರ್ಸೈಸ್ ಮಾಡ್ಬೇಕಂತ ಹೇಳಿದ್ರು. ಅವರು ಒಳ್ಳೆ ಎಕ್ಸರ್ಸೈಸ್ ಮಾಡಿದ್ರು, 1 ಗಂಟೆ ಎಕ್ಸರ್ಸೈಸ್ ಮಾಡಿದ್ರು. ಅದು ಸಣ್ಣ ನೋವು ಉಂಟಂತೇಳಿ ನನ್ನ ಹತ್ರ ಬಂದ್ರು. ನಾನು ನೋಡ್ತೇನೆ 210/110 ಮತ್ತೆ ಹಾರ್ಟ್ ಅಟ್ಯಾಕ್ ನ ECG ಅಲ್ಲಿ ಚೇಂಜಸ್ ಇದೆ. ಇಮಿಡಿಯೇಟ್ಲಿ ನಾವು KMCಗೆ ಕಳಿಸಿದ್ವಿ. ಅವರಿಗೆ ಆಂಜಿಯೋಗ್ರಾಮ್ ಆಯ್ತು. ಒಂದು ರಕ್ತನಾಳ ಫುಲ್ ಬ್ಲಾಕ್ ಆಗಿತ್ತು, ಮತ್ತೆ ಆಂಜಿಯೋಗ್ರಾಮ್ ಮಾಡಿ ಅದನ್ನ ಸರಿ ಮಾಡಿಸುವ ಪರಿಸ್ಥಿತಿ ಬಂತು. ಇದು ವಾಸ್ತವ. ಸಾಮಾನ್ಯವಾಗಿ ಒಂದು ಮಾಹಿತಿ, ಒಂದು ನಿಜವಾದ ಮಾಹಿತಿ ಅವರು ಆ ಕಾಯಿಲೆ ಬಗ್ಗೆ ತೆಗೆದುಕೊಂಡ್ರೆ ಮಾತ್ರ ಇಂತಹ ಅನಾಹುತಗಳನ್ನು ನಾವು ತಡೆಗಟ್ಟಬಹುದು. ಸೊ ನಾವು ನನಗೆ ಬ್ಲಡ್ ಪ್ರೆಷರ್ ಉಂಟು, ನಾವು ಅದಕ್ಕೆ ಸಿಲೆಕ್ಟೆಡ್ ಆದ ಎಕ್ಸರ್ಸೈಸ್ ಅನ್ನೇ ಮಾಡಿದ್ರೆ ಮಾತ್ರ ಅದು ರೋಗ ತಡೆಗಟ್ಟುವ ಕೆಲಸ ಮಾಡ್ತದೆ. ಅದಕ್ಕೆ ಮ್ಯಾಚ್ ಆಗದಿರುವ ಎಕ್ಸರ್ಸೈಸ್ ಮಾಡಿದ್ರೆ ಅಥವಾ ಒಂದು ರಾಂಗ್ ಟೈಮ್ ನಲ್ಲಿ ಮಾಡಿದ್ರೆ ಅದರಿಂದ ಅನಾಹುತಗಳಾಗುವ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ಯಾವಾಗಲೂ ಈ ಒಂದು ಎಸಿಂಪ್ಟಮ್ಯಾಟಿಕ್ ಸ್ಟೇಜ್ ಅಲ್ಲಿ ಒಂದು ಸ್ಪೆಷಲಿಸ್ಟ್ ಹತ್ರ ಸೂಕ್ತವಾದ ಮಾಹಿತಿ ತೆಗೆದುಕೊಳ್ಬೇಕು. ಒಂದು ಡೀಟೇಲ್ ಸ್ಕ್ರೀನಿಂಗ್ ಮಾಡಿದ್ರೆ ಮಾತ್ರ ಇದು ಯಾವ ಸ್ಟೇಜ್ ಅಲ್ಲಿ ಇದೆ ರಕ್ತದೊತ್ತಡ, ಕಾಂಪ್ಲಿಕೇಶನ್ಸ್ ಆಗಿದೆಯಾ, ಕಾಂಪ್ಲಿಕೇಶನ್ಸ್ ಆಗುವ ಹಂತದಲ್ಲಿ ಅದನ್ನ ತಿಳಿದುಕೊಂಡ್ರೆ ಮಾತ್ರ ಅದಕ್ಕೆ ಸೂಕ್ತವಾದ ಎಕ್ಸರ್ಸೈಸ್ ಮತ್ತೆ ಡಯಟ್ ಸ್ಟೈಲ್ ಅನ್ನ ನಾವು ಮ್ಯಾಚ್ ಮಾಡ್ಲಿಕ್ಕೆ ಆಗ್ತದೆ. ಇನ್ನು ಈ ಯುವಜನರಲ್ಲಿ ಹೆಚ್ಚಾಗಿ ಕಾಣುವಂತ ಈ ಒಂದು ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಅದಕ್ಕೂ ಈ ಕೋವಿಡ್ಗೂ ಏನಾದರೂ ಸಂಬಂಧ ಇದೆಯಾ ಡಾಕ್ಟರ್? ಇಲ್ಲ. ಇದು ಒಂದು ತಪ್ಪು ಕಲ್ಪನೆ ಸಾಕಷ್ಟು ಈ ಕೋವಿಡ್ ಬಂದ ಟೈಮ್ನಿಂದ ಇದೆ. ಸೊ ಸಾಮಾನ್ಯವಾಗಿ ಏನಾಗಿದೆ, ನಾವು ಸಾಧಾರಣ ಈ ಆಯುಷ್ಮಾನ್ ಭಾರತದಲ್ಲಿ ಒಂದು 500-600 ಸೀರಿಯಸ್ ಕೇಸ್ ನಾವು ನಮ್ಮ ಹಾಸ್ಪಿಟಲ್ ಅಲ್ಲೇ ಹ್ಯಾಂಡಲ್ ಮಾಡಿದ್ದೇವೆ. ಸೊ ಇದು ಸಾಮಾನ್ಯವಾಗಿ ನಮಗೆ ಈಗ ನಾನು ಅಡ್ಮಿಟ್ ಆಗಿದ್ದೆ, ನಾನು ಮತ್ತೆ ನನ್ನ ವೈಫ್ ಡಾಕ್ಟರ್ ಸುಧಾಯಸ್ ರಾವ್ ಅಡ್ಮಿಟ್ ಆಗಿದ್ದು, 1 ವಾರ ಅಡ್ಮಿಟ್ ಆಗಿದ್ದು, ಏನೂ ಆಗಲಿಲ್ಲ. ಬಿಕಾಸ್ ಅವರ್ ಲೈಫ್ ಸ್ಟೈಲ್ ವಾಸ್ ಗುಡ್, ಯಾವುದು ದುಶ್ಚಟಗಳಿಲ್ಲ, ವಿ ರಿಕವರ್ಡ್ ವಿದಿನ್ ಎ ವೀಕ್. ಸೊ ಸಾಮಾನ್ಯವಾಗಿ ಏನಾಗ್ತಾ ಇತ್ತು, ಅದರಲ್ಲಿ ಶ್ವಾಸಕೋಶಕ್ಕೆ ಡ್ಯಾಮೇಜ್ ಆಗುವ ಕಾಂಪ್ಲಿಕೇಶನ್ಸ್ ನಾವು ಬಹಳಷ್ಟು ಪ್ರಮಾಣದಲ್ಲಿ ನೋಡಿದ್ವಿ. ಅದೇ ಒಂದು 50 ಸ್ಕೋರಿಂಗ್ ಮಾಡ್ತಾ ಇದ್ವಿ ನಾವು. CT ಸ್ಕ್ಯಾನ್ ನಾವು ಇಲ್ಲಿ ಇತ್ತು ನಮ್ಮ ಇದರಲ್ಲಿ CT ಸ್ಕ್ಯಾನ್ ಮಾಡ್ತಾ ಇದ್ವಿ. CT ಸ್ಕೋರಿಂಗ್ 15 ಮೇಲೆ ಬಂದವರಿಗೆ ಸಾಮಾನ್ಯವಾಗಿ ಪರ್ಮನೆಂಟ್ ಡ್ಯಾಮೇಜ್ ಆಫ್ ದ ರೆಸ್ಪಿರೇಟರಿ ಸಿಸ್ಟಮ್, ಲಂಗ್ಸಿಗೆ ಡ್ಯಾಮೇಜ್ ಆಗ್ತಾ ಇತ್ತು. ಇದಕ್ಕೆ ಹಾರ್ಟಿಗೆ ಸಾಮಾನ್ಯ ಹಾರ್ಟು ಸ್ವಲ್ಪ ಪ್ರಮಾಣದಲ್ಲಿ ಹಾರ್ಟ್ ಕಾರ್ಡಿಯಕ್ ಕಾಂಪ್ಲಿಕೇಶನ್ ಬರ್ತಾ ಇತ್ತು. ಒಂದು ಕಾರ್ಡೈಟಿಸ್ ಬರುವಂತದ್ದು, ರಕ್ತನಾಳ ಬ್ಲಾಕ್ ಆಗುವಂತ, ಕೆಲವು ಕ್ಲಾಟ್ ಆಗುವಂತಹದ್ದು ಕೆಲವೊಮ್ಮೆ ಸಂದರ್ಭಗಳಲ್ಲಿ ಆಗ್ತಾ ಇತ್ತು.
ಬಟ್ ಇಟ್ ಇಸ್ ಐ ಫೀಲ್ ಇಟ್ ಇಸ್ ಎ ಟರ್ಮಿನಲ್ ಕಾಂಪ್ಲಿಕೇಶನ್. ಮುಖ್ಯವಾಗಿ ಶ್ವಾಸಕೋಶ ತೊಂದರೆಗಳಿದ್ವು. ಇದು ಸಾಮಾನ್ಯವಾಗಿ ಗುಣ ಆದ ನಂತರ, ಈ ಕೋವಿಡ್ ಎಪಿಡೆಮಿಕ್ ಹೋದ ನಂತರ ಅದು ಅಲ್ಲಿಂದಲ್ಲಿಗೆ ಗುಣ ಆಗ್ತಾ ಬಂತು. ಅದು ಬೇರೆ ಬೇರೆ ಒಂದು ಲೈಫ್ ಸ್ಟೈಲ್ ಇಂಪ್ರೂವ್ ಆದ ನಂತರ ಅದು ಗುಣ ಆಗ್ತಾ ಬಂತು. ಏನು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ ಬರಲಿಲ್ಲ. ಸೊ ಈ ಹಾರ್ಟಿನ ಮೇಲೆ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ ಬರುವಂತಹದ್ದು, ಅದು ಈ ವ್ಯಾಕ್ಸಿನೇಷನ್ ಆಗುವಂತಹದ್ದು ಅನ್ನುವಂಥದ್ದು ಆ ಕಲ್ಪನೆ ಸರಿಯಲ್ಲ ಅನ್ನುವಂಥದ್ದು ನನ್ನ ಪರ್ಸನಲ್ ಒಪಿನಿಯನ್. ಓಕೆ. ಈಗ ಜನರಲ್ಲಿ ಇನ್ನೊಂದು ಕಲ್ಪನೆ ಇದೆ, ಈ ಹೃದಯ ಸಂಬಂಧಿ ಸಮಸ್ಯೆಗಳಂತ ಹೇಳಿದ್ರೆ ಅದು ಲಕ್ಷಗಟ್ಟಲೆ ಖರ್ಚಾಗುವಂಥದ್ದು. ಈಗ ಹೃದಯದ ಒಂದು ತಪಾಸಣೆ ಮಾಡಿಸಿಕೊಳ್ಳಿಕ್ಕೆ ಹೋದ್ರೆ ನಮಗೆ ಮತ್ತೆ ಲಕ್ಷಗಟ್ಟಲೆ ಖರ್ಚಿದೆ, ಅಥವಾ ಆ ಒಂದು ತಪಾಸಣೆಯೇ ಹೆಚ್ಚು ದುಬಾರಿ ಅನ್ನುವಂಥ ಒಂದು ಕಲ್ಪನೆ ಇದೆ. ಸೊ ಇದರ ಬಗ್ಗೆ ಏನು ಹೇಳ್ತಾರೆ? ಎಸ್, ನೀವು ತುಂಬಾ ಒಳ್ಳೆಯ ಕ್ವೆಶನ್. ಯಾಕಂದ್ರೆ ಈ ಒಂದು ಕಾರ್ಡಿಯಾಕ್ ಹಾರ್ಟ್ ಅಟ್ಯಾಕ್ ಪ್ರಿವೆನ್ಷನ್ ಅಲ್ಲಿ 2 ಟೈಪ್ ಇದೆ. ಸೊ ವಾಟ್ ಇಸ್ ಕಾಲ್ಡ್ ಎಸ್ ಪ್ರೈಮರಿ ಪ್ರಿವೆನ್ಷನ್, ವಾಟ್ ಇಸ್ ಕಾಲ್ಡ್ ಎಸ್ ಸೆಕೆಂಡರಿ ಪ್ರಿವೆನ್ಷನ್. ಪ್ರೈಮರಿ ಪ್ರಿವೆನ್ಷನ್ ಅಂದ್ರೆ ಏನು? ಹಾರ್ಟಿನ ಕಾಯಿಲೆ ಬರದೇ ಇರುವಾಗ ಮಾಡೋದು. ಹೌದು. ಸೊ ಇದು ಏನು? ಈ ರಿಸ್ಕ್ ಫ್ಯಾಕ್ಟರ್ಸ್ ಇರುವಲ್ಲಿ ಆದಷ್ಟು ಬೇಗ ಚಿಕಿತ್ಸೆ ತಗೊಳ್ಳೋದು, ನೋ ಹಾರ್ಟ್ ಅಟ್ಯಾಕ್ ಎಟ್ ಆಲ್. ಇದು ಪ್ರೈಮರಿ ಪ್ರಿವೆನ್ಷನ್. ಅಂತವರಿಗೆ ಸಪೋಸ್ ನಿಮ್ಮ ವೆಯ್ಟ್ ಜಾಸ್ತಿ ಇದ್ರೆ ವೆಯ್ಟ್ ಕಡಿಮೆ ಮಾಡ್ಕೊಳ್ಬೇಕು, ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ 3 ತಿಂಗಳು ಕೊಲೆಸ್ಟ್ರಾಲ್ ಮಾತ್ರ ತಗೊಳ್ಬೇಕು, ಡಯಾಬಿಟಿಸ್ ಸ್ವಲ್ಪ ಜಾಸ್ತಿ ಇದ್ರೆ ಡಯಾಬಿಟಿಸ್ ಟ್ರೀಟ್ಮೆಂಟ್ ತಗೊಳ್ಬೇಕು, ಆಹಾರ ಶೈಲಿ ವ್ಯತ್ಯಾಸ ಇದ್ರೆ ಆಹಾರ ಶೈಲಿ ಕಂಟ್ರೋಲ್ ಮಾಡಬೇಕು, ಸ್ಮೋಕಿಂಗ್ ಇದ್ರೆ ಸ್ಮೋಕಿಂಗ್ ಸ್ಟಾಪ್ ಮಾಡಬೇಕು, ತಂಬಾಕು ಸೇವನೆ ತಂಬಾಕು ಸ್ಟಾಪ್ ಮಾಡಬೇಕು. ದಿಸ್ ಇಸ್ ಪ್ರೈಮರಿ ಪ್ರಿವೆನ್ಷನ್. ಇದು ನಾವೇ ಮಾಡಿಕೊಳ್ಳುವುದು. ಸೊ ಈ ಸೆಕೆಂಡರಿ ಪ್ರಿವೆನ್ಷನ್ ಅಂದ್ರೆ ಏನು? ಆವಾಗಲೇ ಕಾಯಿಲೆ ಆಗಿರ್ತದೆ, ಕಾಯಿಲೆ ಕಾಂಪ್ಲಿಕೇಶನ್ ಆಗಿರ್ತದೆ, ರಕ್ತದ ಒತ್ತಡ ಜಾಸ್ತಿ ಆಗಿರ್ತದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರ್ತದೆ, ರಕ್ತನಾಳ ಬ್ಲಾಕ್ ಆಗಿರ್ತದೆ. ಸೊ ಅಂತವರು ಟ್ರೀಟ್ಮೆಂಟ್ ಅಡ್ಮಿಟ್ ಆಗಿ ಆಂಜಿಯೋಗ್ರಾಮ್ ಆಗಿರ್ತದೆ, ಅಂತವರಿಗೆ ವಾಪಸ್ ಇನ್ನೊಂದು ರಕ್ತನಾಳ ಬ್ಲಾಕ್ ಆಗ್ತದೆ ಮಾಡುವಂಥದ್ದು ಸೆಕೆಂಡರಿ ಪ್ರಿವೆನ್ಷನ್. ಸೆಕೆಂಡರಿ ಪ್ರಿವೆನ್ಷನ್ ಅಂದ್ರೆ ನಿಮ್ಮ ಕಾಯಿಲೆಯ ಒಂದು ಏನ್ ಚಿಕಿತ್ಸೆ ಏನಿದೆ ಅದನ್ನ ತಿಂಗಳಿಗೊಮ್ಮೆ ಪರೀಕ್ಷೆ ಮಾಡ್ಕೊಳ್ಬೇಕು. ಸೂಕ್ತವಾದ ಏನು ಕಾರ್ಡಿಯಾಲಜಿಸ್ಟ್ ಬರೆದು ಕೊಟ್ಟಿದ್ದಾರೆ ಅದನ್ನ ಟ್ರೀಟ್ಮೆಂಟ್ ಕಂಟಿನ್ಯೂ ಚಾಚು ತಪ್ಪದೆ ತೆಗೆದುಕೊಳ್ಬೇಕು. ಮತ್ತೆ ಅದು ಪ್ರೋಗ್ರೆಸ್ ಆಗದಿದ್ದಾಗೆ ತಿಂಗಳಿಗೊಮ್ಮೆ ಪರೀಕ್ಷೆ ಮಾಡ್ಕೊಳ್ಬೇಕು. ಅವಶ್ಯಕತೆ ಇದ್ದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು. ಇದು ಸೆಕೆಂಡರಿ ಪ್ರಿವೆನ್ಷನ್. ಇದು ಸೊ ಅಂದ್ರೆ ಅದು ನಮ್ಮ ಕೈಯಲ್ಲಿ ಮಾಡಿಕೊಳ್ಳುವಂತದ್ದಿದ್ರೆ ಇದಕ್ಕೆ ಯಾವುದಕ್ಕೂ ನಾವು ಭಯಪಡಬೇಕಾಗಿ ಯಾವುದಕ್ಕೂ ಭಯಪಡುವಂಥದ್ದು. ನೀವು ರೆಗ್ಯುಲರ್ ಮುಖ್ಯವಾಗಿ ಈ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುವಾಗ, ಮಾಡಿಫೈಬಲ್ ಆಗಲಿ ಅಂಡ್ ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಇರುವಾಗ ಆದಷ್ಟು ಬೇಗ ತಪಾಸಣೆ ಮಾಡಿಕೊಳ್ಳುವಂತಹದ್ದು. ಕಾಯಿಲೆಗಳು ಇದ್ದಲ್ಲಿ ಚಿಕಿತ್ಸೆ ತೆಗೆದುಕೊಂಡ್ರೆ 100ಕ್ಕೆ 100 ರೋಗವನ್ನು ತಡೆಗಟ್ಟುವ ಸಾಧ್ಯತೆ ಆಗ್ತದೆ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಡೀಟೇಲ್ ಆಗಿ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಬಹುಶಃ ನಿರಂತರವಾಗಿ ಈ ಒಂದು ಮಾನವ ಕುಲದ ಒಂದು ಅಭಿವೃದ್ಧಿಗಾಗಿ ಅಥವಾ ಅವರ ಆರೋಗ್ಯಕ್ಕಾಗಿ ಶ್ರಮಿಸುವಂತಹ ಒಂದು ವೈದ್ಯರು, ಆ ವೈದ್ಯ ಕುಲಕ್ಕೆ ಮತ್ತೊಮ್ಮೆ ನಮ್ಮ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಬಹುಶಃ ತಾವೆಲ್ಲರೂ ಕೂಡ ಈ ಒಂದು ಜನರ ಒಂದು ಆರೋಗ್ಯವನ್ನ ಅಭಿವೃದ್ಧಿ ಪಡಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಿ. ಆ ಪ್ರಯತ್ನಗಳೆಲ್ಲವೂ ಕೂಡ ಫಲ ಕೊಡ್ಲಿ ಅನ್ನುವಂತ ಒಂದು ಆಶಯದೊಂದಿಗೆ ಇದು ಈ ಹೊತ್ತಿನ ವಿಶೇಷ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.